ರೆಡಿಯಾ? ಸ್ಟಾರ್ಟ್ ಮಾಡೋಣ. ಬೆಂಡೆಕಾಯಿ ತೊಂಡೆಕಾಯಿ ವಿತ್ ಆಕ್ಷನ್ ಮಾಡೋಣವಾ? ರೆಡಿ, 1 2 3. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಹೊಯ್, ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ. ಆಕ್ಷನ್ ಮಾಡಿ. ಕುಯ್ ಕುಯ್ ನಾಯಿ ಮರಿ ಎಲ್ ಜಗಲಿಯ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಶಬ್ದ ಆಗಿದೆ ಆಗಿದೆ, ಮರಿಬೇಕು ಹಾಲು ಓಡಿದೆ. ಕೈದೆ ಮಾಡಿ. ಮರಿಬೇಕು, ಇನ್ನೊಮ್ಮೆ. ಮರಿಬೇಕು ಹಾಲು ಕುಡಿದು ಓಡಿದೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಗುಡ್. ಕೈ ಚಪ್ಪಾಳೆ ಕೊಡಿ ನೋಡುವ. ಗುಡ್ ಗುಡ್. ಹಾ, ಈಗ ಇನ್ನೊಂದು ಹಾಡು ಹೇಳೋಣ. ಯಾವುದು? ಕಪ್ಪು ಕೋಳಿದು ಮೊಟ್ಟೆ ಇಟ್ಟ ಕೊಕ್ಕೊ ಕೋಳಿ ಹೇಳೋಣವಾ? ಸರಿ, ರೆಡಿ, 1 2 3. ಎಲ್ಲರೂ ಕೊಕ್ಕೋ ಕೋಳಿ ಕೋಳಿ ಕೂಗಿತು ಕೇಳಿ, ಕೋಳಿ ಕೂಗಿತು ಕೇಳಿ, ಬೇಗ ಚಾಪೆ ಬಿಟ್ಟು ಏಳಿ. ಕೊಕ್ಕೋ ಕೋಳಿ ಕೋಳಿ ಕೂಗಿತು ಕೇಳಿ, ಕೋಳಿ ಕೂಗಿತು ಕೇಳಿ, ಬೇಗ ಇನ್ನೊಮ್ಮೆ. ಕೊಕ್ಕೋ ಕೋಳಿ ಕೋಳಿ ಕೂಗಿತು ಕೇಳಿ, ಕೋಳಿ ಕೂಗಿತು ಕೇಳಿ, ಬೇಗ ಬಿಟ್ಟು ಏಳಿಯ. ಕೈ ಚಪ್ಪಾಳೆ. ಗುಡ್ 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 ಗುಡ್. ವೆರಿ ವಾವ್. ಈಗ ಇನ್ನೊಂದು ಹಾಡು. ಯಾವುದು? ಮೊಟ್ಟೆ ಇಟ್ಟ ಕಪ್ಪು ಕೋಳಿ ಅಲ್ವಾ? ಬರ್ತದೆ ಎಲ್ಲರಿಗೆ? ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್. ಕಾಲು ಕೆಳಗಿಡು. ಸ್ಟಾರ್ಟ್. ಆಕ್ಷನ್. ಮೊಟ್ಟೆ ಇಟ್ಟ ಕಪ್ಪು ಕೋಳಿ, ಮೊಟ್ಟೆ ಇಟ್ಟ ಕಪ್ಪು ಕೋಳಿ, ಮೊಟ್ಟೆ ನೋಡಿ ಕೂಗಿತು ಕೇಳಿ, ಮೊಟ್ಟೆ ನೋಡಿ ಕೂಗಿತು. ಬಿಳಿ ಮೊಟ್ಟೆ ಬಿಳಿ ಮೊಟ್ಟೆ ಬಿಳಿ ಮೊಟ್ಟೆ. ಇನ್ನೊಂದ್ಸಲ. ಮೊಟ್ಟೆ ಇಟ್ಟ ಕಪ್ಪು ಕೋಳಿ ತೋರಿಸು. ಮೊಟ್ಟೆ ಇಟ್ಟ ಕಪ್ಪು ಮೊಟ್ಟೆ ನೋಡಿ ಕೂಗಿತು, ಮೊಟ್ಟೆ ನೋಡಿ ಬಿಳಿ ಮೊಟ್ಟೆ ಬಿಳಿ ಮೊಟ್ಟೆ ಬಿಳಿ ಮೊಟ್ಟೆ. ವೆರಿ ಗುಡ್. ಕ್ಲಾಪ್ ಕ್ಲಾಪ್ ಕ್ಲಾಪ್ಸ್. ಗುಡ್. ಹುಷಾರ್ 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 ಮಕ್ಕಳು. ಇನ್ನೊಂದ್ಸಲ ಕೊಡಿಲ್ವಾ? ಸರಿ, ಅದೇ ಕ್ಲಾಪ್ ಕೊಡಬೇಕು. ಸರಿ, ಗುಡ್. ಒಳ್ಳೆ ಮಕ್ಕಳು. ಈಗ ಎಲ್ಲರೂ ಅಲ್ಲಿ ಚೇರಲ್ಲಿ ಕೂತ್ ಗುರುಭ್ಯೋ ನಮಃ. ಪುತ್ತಾರು ಕ್ಷೇತ್ರದ ಕಾರ್ಮಿಕ ಶಕ್ತಿ ಸ್ವಾಮಿ ಅಜ್ಜನನ್ನ ಮನಸಾರೆ ಸ್ಮರಿಸುತ್ತಾ, ಪರಿಸರದಲ್ಲಿ ಆರಾಧಿಸಿಕೊಂಡು ಬಂದುವಂಥ ಸರ್ವಧರ್ಮದ ದೇವರಿಗೆ ತಲೆ ತಗ್ಗಿಸಿ ನಮಸ್ಕಾರವನ್ನು ಸಲ್ಲಿಸ್ತಾ, ಬ್ರಾಹ್ಮರಿ ಮಹಿಳಾ ಮಂಡಲದ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಚಿನ್ನರ ಚಾವಡಿ ಬೇಸಿಗೆ ಶಿಬಿರ 2.0 ಈ ಒಂದು ಸುಂದರ ಕಾರ್ಯಕ್ರಮದ ಉದ್ಘಾಟನೆಯ ಸಂದರ್ಭದಲ್ಲಿ ನಾವಿದ್ದೇವೆ. ಬಂದಿರುವ ಎಲ್ಲ ಅತಿಥಿ ಗಣ್ಯರನ್ನು ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಬ್ರಾಹ್ಮರಿ ಮಹಿಳಾ ಮಂಡಲದ ಸದಸ್ಯರು ಅತಿಥಿಗಳನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಬ್ರಾಹ್ಮರಿ ಮಹಿಳಾ ಮಂಡಲದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಸುನೀತಾ ಮ್ಯಾಮ್ ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಕಟೀಲು ಪುರವಾಸಿ ಭ್ರಮರಾಂಬಿಕೆ ಹೆಸರನ್ನು ಇಟ್ಟುಕೊಂಡು
ಕಳೆದ ವರ್ಷದಿಂದ ಸಮಾಜಮುಖಿ ಕೆಲಸ ಮಾಡುವಲ್ಲಿ ಬಹಳಷ್ಟು ಉತ್ಸುಕ ಮಹಿಳೆಯರು, ತಾಯಂದಿರು ಈ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿಕೊಂಡು ಮುತ್ತು ಮಕ್ಕಳ ಈ ಒಂದು 2ನೇ ವರ್ಷದ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿದ್ದೀರಿ. ಮೊದಲಾಗಿ ನಿಮ್ಮ ಎಲ್ಲ ತಂಡಕ್ಕೆ ಎಲ್ಲ ಅತಿಥಿವರ್ಯರ ಹಾಗೂ ಮುತ್ತು ಮಕ್ಕಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ಬ್ರಾಹ್ಮರಿ ಮಹಿಳಾ ತಂಡದ ತಾಯಂದಿರು. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ. ವಿಘ್ನ ವಿನಾಶಕ ಗಣೇಶ ಸ್ತುತಿ ಹಾಗೂ ಭ್ರಮರಾಂಬಿಕೆಯನ್ನು ಸ್ಮರಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದ್ದಾರೆ. ಮುಂದೆ ಅತಿಥಿವರ್ಯರನ್ನು ಆತ್ಮೀಯವಾಗಿ ಈ ಒಂದು ಬ್ರಾಹ್ಮರಿ ಮಹಿಳಾ ಮಂಡಲದ ಅಧ್ಯಕ್ಷರು ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬ್ರಾಹ್ಮರಿ ಮಹಿಳಾ ಮಂಡಲ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಚಿಣ್ಣರ ಚಾವಡಿ 2.0 2025 ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಪೋಷಕರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮ ಬ್ರಾಹ್ಮರಿ ಮಂಡಲದ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟಕರು ಉಷಾ ಎಂ, ನಿವೃತ್ತ ಶಿಕ್ಷಕರು, BM ಪ್ರೌಢಶಾಲೆ ಉಳ್ಳಾಲ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಲದ ಹಿರಿಯ ಸದಸ್ಯರಾದಂತಹ ಯಶೋಧ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಾರದಾ ನಾಯರ್, ಉಪಾಧ್ಯಕ್ಷರು, ದುರ್ಗಾವಾಹಿನಿ ಮಹಿಳಾ ಮಂಡಲ. ಇವರಿಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಲದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊಹಮ್ಮದ್ ಅಸ್ಗರ್, ವಕೀಲರ ಸಂಘದ ಕಾರ್ಯಕಾರಿ ಸದಸ್ಯರಾದಂತಹ ಮೊಹಮ್ಮದ್ ಅಸ್ಗರ್ ಇವರಿಗೆ ಬ್ರಾಹ್ಮರಿ ಮಹಿಳಾ ಮಂಡಲ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳದ ಸದಸ್ಯರಾದಂತಹ ರೇವತಿ ಹರೀಶ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಸಿಕೊಳ್ತಾ ಇದ್ದಾನೆ. ದುರ್ಗಾವಾಹಿನಿ ಮಹಿಳಾ ಮಂಡಳಿ ಶಾರದಾ ನಾಯರ್ ಇವರಿಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇವರಿಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಳದ ಹಿರಿಯ ಸದಸ್ಯರಾದಂತಹ ರೇವತಿ ಲಕ್ಷ್ಮಣ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಕಾಂತ್ ಎಂ, ಮುನ್ನೂರು ಪಂಚಾಯಿತಿ PDO ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹಾಗೂ ಬ್ರಾಹ್ಮರಿ ಮಹಿಳಾ ಮಂಡಲದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಲದ ಸದಸ್ಯರಾದಂತಹ ಪ್ರಿಯಾ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೀತಾ ಸಲ್ದಾನ ಇಂದಿನ ಸನ್ಮಾನಿತರು. ಇವರಿಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಲ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಲದ ಸದಸ್ಯರಾದಂತಹ ಲೀಲಾವತಿ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರವೀಂದ್ರ ನಾಯಕ್, ಪೂರ್ವ PDO, 300 ಗ್ರಾಮ ಪಂಚಾಯತ್. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಬ್ರಾಹ್ಮರಿ ಮಹಿಳಾ ಮಂಡಲದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಇವರಿಗೆ ನಮ್ಮ ಬ್ರಾಹ್ಮಣಿ ಮಹಿಳಾ ಮಂಡಳದ ಸದಸ್ಯರಂತಹ ವಿಜಯ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ನಿಮ್ಮೆಲ್ಲರ ಅಣ್ಣ ಭಾಗ್ಯರಾಜಣ್ಣ, ಅಯ್ಯಪ್ಪ ಭಜನಾ ಮಂಡಳಿ ಸೇವಾ ಸಮಿತಿ ಟ್ರಸ್ಟಿ, ಇವರಿಗೆ ಬ್ರಾಹ್ಮಣಿ ಮಹಿಳಾ ಮಂಡಳ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಬ್ರಾಹ್ಮಣಿ ಮಹಿಳಾ ಮಂಡಳದ ಸದಸ್ಯರಾದಂತಹ ಸೌಮ್ಯ ಗಿರಿಧರ್ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಬ್ರಾಹ್ಮಣಿ ಮಹಿಳಾ ಮಂಡಳದ ನಿಕಟಪೂರ್ವ ಅಧ್ಯಕ್ಷರಾದಂತಹ ಸುನೀತಾ ನಾಯಕ್ ಇವರಿಗೆ ಬ್ರಾಹ್ಮಣಿ ಮಹಿಳಾ ಮಂಡಳದ ಪರವಾಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಬ್ರಾಹ್ಮಣಿ ಮಹಿಳಾ ಮಂಡಳದ ಸದಸ್ಯರಾದಂತಹ ಅಕ್ಷಯ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಬ್ರಾಹ್ಮಣಿ ಮಹಿಳಾ ಮಂಡಳದ ಗೌರವ ಅಧ್ಯಕ್ಷರಾದಂತಹ ಧನಲಕ್ಷ್ಮಿ ಗಟ್ಟಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಇವರಿಗೆ ನಮ್ಮ ಪವಿತ್ರ ಇವರು ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂದಂತಹ ಎಲ್ಲ ಮುದ್ದು ಮಕ್ಕಳಿಗೂ, ಪೋಷಕರಿಗೂ ಹಾಗೂ ಬಂದಂತಹ ಗಣ್ಯ ಅತಿಥಿಗಳು, ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಅತಿಥಿವರ್ಯರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದ ತಮಗೂ ಕೂಡ ಬ್ರಾಹ್ಮಣಿ ಮಹಿಳಾ ಮಂಡಲ ಹಾಗೂ ಮುದ್ದು ಮಕ್ಕಳ ಪರವಾಗಿ ಆತ್ಮೀಯವಾಗಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸದಸ್ಯರು ಬಂದು ಸ್ಮರಣಿಕೆಯನ್ನು ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮಗದೊಮ್ಮೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಕಾರ್ಯಕ್ರಮದ ಬಗ್ಗೆ ಸವಿವರವಾಗಿ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕಿದ್ದಾರೆ ಗೌರವಾನ್ವಿತ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ಅವರು. ಇಂದಿಗೆ ಮಂಗಳೂರಿನ 300 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಭಾಸ್ ನಗರದಲ್ಲಿ ಕಳೆದ ವರ್ಷ ಮಹಿಳೆಯರನ್ನೆಲ್ಲ ಒಂದು ಸಂಘಟನಾತ್ಮಕವಾಗಿ ಒಟ್ಟುಗೂಡಿಸಬೇಕು, ಜೊತೆಗೆ ಮಕ್ಕಳಲ್ಲಿ ಕೂಡ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬೇಕೆಂಬ ಒಂದು ಸದುದ್ದೇಶದೊಂದಿಗೆ ಇಲ್ಲಿಯ ಎಲ್ಲ ಸ್ಥಳೀಯರ ಸಹಕಾರದೊಂದಿಗೆ ಬ್ರಾಹ್ಮಣಿ ಎಂಬ ಮಹಿಳಾ ಮಂಡಳ ಸ್ಥಾಪಿತವಾಯಿತು. ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಇವತ್ತು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರನ್ನು ನಾನು ಸ್ಮರಿಸುತ್ತಾ, ಎಲ್ಲರೂ ಕೂಡ ಇದ್ದಾರೆ ಇಲ್ಲಿ. ವೇದಿಕೆಯ ಮುಂಭಾಗದಲ್ಲಿ ಕೂತವರು, ಕೆಳಗಡೆ ಕೂತ್ಕೊಂಡ ಎಲ್ಲ ಮಾತೆಯರು, ಮಕ್ಕಳು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜಮುಖಿಯಾಗಿ ಸಮಾಜಕ್ಕೆ ಬೇಕಾದಂತಹ ಸೇವೆಯ ಜೊತೆಗೆ ಸದಾ ಮಕ್ಕಳ ಉನ್ನತಿಗೆ ಮತ್ತು ಗ್ರಾಮೋಭಿವೃದ್ಧಿಗೆ ಕೂಡ ಶ್ರಮಿಸಿದವರು. ಇಂದಿನ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುವಂಥವರು ಶ್ರೀಮತಿ ಉಷಾ ಟೀಚರ್ ಅವರು. ಬಹುಶಃ ಕವಿಗಳು, ಜೊತೆಗೆ ಬಹಳ ಆತ್ಮೀಯ ಅಧ್ಯಾಪಕರು ಕೂಡ. ಅದೆಷ್ಟೋ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಶ್ರಮಿಸಿದವರು. ಅಧ್ಯಕ್ಷತೆಯನ್ನು ತಗೊಂಡವರು ಯುವ ವಕೀಲರು, ನನ್ನ ಆತ್ಮೀಯ ಸೋದರ ಅಂತ ಹೇಳ್ಬೋದು. ಸರ್ವಧರ್ಮ ಸಮನ್ವಯದಲ್ಲಿ ಸೇರಿಕೊಂಡು ನಾವೆಲ್ಲ ಬೆಳೆದವರು. ಬಹುಶಃ ಒಬ್ಬ ನ್ಯಾಯವಾದಿಯಾಗಿ, ಸಮಾಜಮುಖಿಯಾಗಿ ಅದೆಷ್ಟು ಬಡವರ ಕಣ್ಣೀರನ್ನು ಒರೆಸೋದ್ರ ಮೂಲಕ ಒಂದಷ್ಟು ಸಾಮಾಜಿಕ ಕ್ಷೇತ್ರದಲ್ಲಿ ಎಲೆಮರೆಯ ಕಾಯಿಯಾಗಿ, ಸ್ವಲ್ಪ ಪಬ್ಲಿಸಿಟಿ ಕಡಿಮೆ ಬಯಸೋದು ನನ್ನ ತಮ್ಮ. ಯಾಕಂದರೆ ಒಂದಿಷ್ಟು ಇನ್ಸಿಡೆಂಟ್ಗಳಲ್ಲಿ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದಾಗ ನಮಗೆ ಗೊತ್ತಿದೆ, ಅಕ್ಕ ಅವರಿಗೆ ಒಂದು ಉಜ್ವಲ ಭವಿಷ್ಯವನ್ನು ಕೊಡಿ ಅಂತ ಹೇಳಿ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟವರು. ಇನ್ನು ನಮ್ಮ ಜೊತೆ ಇರುವವರು ನಮ್ಮ ಆತ್ಮೀಯರಾದಂತಹ PDO ಸರ್. ಬಹುಶಃ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಆಗಿರುವಾಗ
ಸಾಮಾಜಿಕ ಕ್ಷೇತ್ರದಿಂದ ರಾಜಕೀಯಕ್ಕೆ ಬರುವಾಗ ಭಾಳಷ್ಟು ಕನಸುಗಳಿತ್ತು, ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತೇಳಿ. ದೊಡ್ಡ ಪುಸ್ತಕವನ್ನು ನನ್ನ ಎಲ್ಲ ಗುರುಗಳೆಲ್ಲ ಕೊಟ್ಟಿದ್ರು. ಅದೆಲ್ಲವನ್ನು ಬದಿಗೆಟ್ಟು ಭಾಳ ಲೇಟಾಗಿ ನಮ್ಮ ರವೀಂದ್ರ ನಾಯಕರು ಬಂದರು. ಆದರೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲ ರೀತಿಯ ಪ್ರಶಸ್ತಿಗಳ ಜೊತೆಗೆ ಸಂಪೂರ್ಣವಾದಂಥ ಗ್ರಾಮದೊಬ್ಬ ಅಭಿವೃದ್ಧಿ ಅಧಿಕಾರಿಗಳು ಮನಸ್ಸು ಮಾಡಿದರೆ ಸಾಧ್ಯ ಅಂತ ಹೇಳಿ ತೋರಿಸ್ಕೊಟ್ಟಂತಹ ಆತ್ಮೀಯ ನನ್ನ ಸಹೋದರರಾದಂಥ ರವೀಂದ್ರ ನಾಯಕ್ ಅವರು ಕೂಡ ನಮ್ಮ ಜೊತೆ, ಪಾಪ ಅವರು ಬೇರೆ ಯಾವುದೋ ಟೂರಲ್ಲಿದ್ದವರು ಕೂಡ ಇವತ್ತು ಬಂದದ್ದು. ಅದೇ ರೀತಿ ಹೊಸ ನಮ್ಮ ಗ್ರಾಮಾಭಿವೃದ್ಧಿಯ ನಮ್ಮ PDO ಅವರಾದಂತಹ ಶ್ರೀಯುತ ಶ್ರೀಕಾಂತ್ ಎಮ್ಮೋರು ಅವರ ಜೊತೆ ಮಾತು ಕಡಿಮೆ, ಅದರ ಕೆಲಸಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ನಾನೊಂದೆರಡು ಸಲ ಭೇಟಿಯಾದೆ. ಅವರಲ್ಲಿ ಭಾಳ ಸ್ಫುಟವಾದಂಥ ಉತ್ತರಗಳ ಜೊತೆಗೆ ಮತ್ತು ಇಂಡೈರೆಕ್ಟಾಗಿ ಅವರನ್ನು ಕೆಲವರ ಹತ್ರ ಭೇಟಿ ಮಾಡಿಸ್ತಾ ಇದ್ದೇನೆ. ಏನಾದರೂ ಇದ್ದರೆ ಸರ್ ಡೈರೆಕ್ಟಾಗಿ ಯಾವ ಯುದ್ಧಕ್ಕೂ ಕೂಡ ರೆಡಿ ನಾವು, ಯಾವ ಸಂಘರ್ಷಗಳು, ಯಾಕಂದರೆ ನಮಗೆ ಗೊತ್ತಿದೆ ನಾವು ಏನಾಗಿದ್ದೇವೆ ಅಂತೇಳಿ. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಗ್ರಾಮಕ್ಕೆ ಒಬ್ಬ ಒಳ್ಳೆ ಅಭಿವೃದ್ಧಿ ಅಧಿಕಾರಿಯನ್ನು ಕೊಟ್ಟಿದ್ದಾರೆ. ಶ್ರೀಕಾಂತ್ ಅವರ ನೇತೃತ್ವದಲ್ಲಿ ಮತ್ತಷ್ಟು ಗ್ರಾಮದಲ್ಲಿ ಹೊಸ ಹೊಸ ಯೋಜನೆಗಳು ರೂಪಿತವಾಗ್ತಾ ಇದೆ. ಅವರು ಕೂಡ ಕ್ಲಬ್ದ ಸಮಯಕ್ಕೆ ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಂಡಿದ್ದಾರೆ. ನಮ್ಮ ಮುನ್ನೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬರಬೇಕಿತ್ತು. 3 ದಿವಸದ ಮಟ್ಟಿಗೆ ನಮಗೆ ಒಂದು ಸಮುದಾಯ ಭವನವನ್ನು ಉಚಿತವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ವೇದಿಕೆಯಲ್ಲಿರುವಂತಹ ನಮ್ಮ ಅಭಿವೃದ್ಧಿ ಅಧಿಕಾರಿಗಳಂತ ಶ್ರೀಕಾಂತ್ ಸರ್ ಅವರೇ, ಅದರ ಪಕ್ಕದಲ್ಲಿ ಮಧ್ಯದಲ್ಲಿ ಕೂತವರು ನನ್ನ ಆತ್ಮೀಯ ತಮ್ಮ ಭಾಗ್ಯರಾಜ್. ಕಳೆದ ಸಲವೇ ಸಮ್ಮರ್ ಕ್ಯಾಂಪ್ ಮಾಡುವಾಗ ಅಕ್ಕ ಎಂಕಲ್ದಾಲ ಕೊರ್ಪ ಪನ್ಲೆ ಅಂತೇಳಿ ಮಿಸ್ ಆಯಿತು. ಯಾಕಂದರೆ ದಾನಿಗಳು ಸಮ್ಮರ್ ಕ್ಯಾಂಪ್ ಅಂತ ಹೇಳಿದ ಕೂಡಲೇ ಒಂದಷ್ಟು ಮಕ್ಕಳ ನೀವೆಲ್ಲ ಇಲ್ಲಿ ಅನಿಸ್ಬೋದು ಎಂಥದ್ದು ಇವರು ಭಾಷಣ ಎಲ್ಲ ಅಂತ. ಒಂದು 3 ದಿವಸದ ಸಮ್ಮರ್ ಕ್ಯಾಂಪ್ ಮಾಡಬೇಕಿದ್ರೆ ಅದರ ಹಿಂದೆ ಖರ್ಚು ವೆಚ್ಚಗಳು ಎಷ್ಟಿದೆ, ಅದರ ಜೊತೆಗೆ ಇಷ್ಟು ಮಕ್ಕಳನ್ನು ನಾವು ಯಾವ ರೀತಿ ಮೇಂಟೈನ್ ಮಾಡಬೇಕು, ಮತ್ತು ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಹೇಗೆ ಕರೆಸಬೇಕು ಎಂಬುದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ಅದಕ್ಕೆ ದಾನಿಗಳ ನಮ್ಮ ಇವತ್ತಿನ ಸನ್ಮಾನಿತರಾದಂತಹ ಶ್ರೀಮತಿ ಕಾವ್ಯ ಅವರು ಗಿನ್ನಿಸ್ ರೆಕಾರ್ಡಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮಾಡಿದಂಥ ಕಾವ್ಯ ಅವರು ನಮ್ಮ ಜೊತೆ ಬಂದು ಸೇರಿದ್ದಾರೆ. ಅವರನ್ನು ಕೂಡ ದಯವಿಟ್ಟು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಆತ್ಮೀಯ ಸ್ವಾಗತ. ಚಪ್ಪಾಳೆ. ಅದೇ ರೀತಿ ಭಾಗ್ಯ ಅವರು ಇವತ್ತಿನ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಸಂಪೂರ್ಣವಾಗಿ ನಮ್ಮ ಜೊತೆಯವರು ಉಚಿತವಾಗಿ ನೀಡ್ತಾ ಇದ್ದಾರೆ. ನಾಡಿದ್ದು ವಾಟರ್ ಡ್ಯಾನ್ಸಿಗೆ ಎಷ್ಟು ಟ್ಯಾಂಕ್ ನೀರು ಬೇಕಿದ್ರು ಮೊದಲೇ ಹೇಳಿ ಅಕ್ಕ ಅಂತ ನಮಗೆ ಈಗಾಗಲೇ ಭರವಸೆಯನ್ನು ಕೊಟ್ಟು ನಮ್ಮ ಸ್ಥಳೀಯ ಇಲ್ಲೇ ಇರುವಂತಹ ಅಯ್ಯಪ್ಪ ಭಜನಾ ಮಂದಿರದ ಟ್ರಸ್ಟಿ ಕೂಡ ಹೌದು. ಸಾರ್ವಜನಿಕ ಕ್ಷೇತ್ರದಲ್ಲಿ ಭಾಳಷ್ಟು ಸೇವೆಯನ್ನು ಮಾಡುವಂಥ ಒಬ್ಬ ಬಹುಮುಖ ಪ್ರತಿಭೆಯ ಭಾಗ್ಯರಾಜ್ ಅವರನ್ನು ನಾನು ಯಾಕೆ ಅತಿಥಿಗಳನ್ನು ನಿಮಗೆ ಗುರುತಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ನಿಮಗೆ ಒಂದು ಕಾಂಪಿಟೇಷನ್. ನಾವು ನಾಡಿದ್ದು ಸಮಾರೋಪದಲ್ಲಿ ಕೇಳ್ತೇವೆ ಉದ್ಘಾಟನೆ, ನಾವೆಲ್ಲ ಸ್ವಲ್ಪ ಟೀಚರ್ಗಳಾಗೆ ತಲೆ ತಿನ್ನುವರು. ನೀವು ಹೇಳಬೇಕು, ನೀವು ನೋಟ್ ಮಾಡಿಕೊಳ್ತೀರಾ, ಮನಸ್ಸಿನಲ್ಲಿ ಯಾರನ್ನೆಲ್ಲ ಇಟ್ಕೊಳ್ತೀರಾ ಗೊತ್ತಿಲ್ಲ. ಸೊ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಬೆಳಿಗಿಂದ ಮಕ್ಕಳನ್ನು ಚಿಯರಪ್ ಮಾಡಿದಂತಹ ನನ್ನ ಆತ್ಮೀಯ ಸೋದರಿ ಗೀತಾ ಅವರು, ಅವರ ಸ್ಟೋರಿಯನ್ನು ಕೇಳಿದರೆ ಬಹುಶಃ ಇದೇ ಹೊಸಕುರಲ್ನಲ್ಲಿ ಭಾಳಷ್ಟು ನಮಗೆ ಶ್ಲಾಘನೆ ಬಂದಿತ್ತು. ಅವರ ಜೀವನದ ಪಯಣದಲ್ಲಿ ಯಾವ ರೀತಿಯೆಲ್ಲ ತನ್ನ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತೇಳಿ. ಈಗಾಗಲೇ ಮಂಗಳೂರಿನಲ್ಲಿರುವಂಥ ವಲಸೆ ಕಾರ್ಮಿಕರ ಅದೆಷ್ಟೋ ಮಕ್ಕಳನ್ನು ಇವತ್ತು ಶಾಲೆಗೆ ಸೇರಿಸಿ ಅವರಿಗೆ ವಿದ್ಯಾಮಾತೆ ಸರಸ್ವತಿಯನ್ನು ಒಲಿಸಿಕೊಟ್ಟಂಥ ಗೀತಕ್ಕ ನಮ್ಮ ಜೊತೆ ಇರುವಂಥದ್ದು. ಅದೇ ರೀತಿ ಶ್ರೀಮತಿ ಶಾರದಾ ನಾಯರ್, ದುರ್ಗಾವಾಹಿನಿ ಮಹಿಳಾ ಮಂಡಳದ ಹಿರಿಯ ಸದಸ್ಯರು, ಮಾರ್ಗದರ್ಶಕರು, ಸದಾ ತಾಯಿಯಾಗಿ ನಮಗೆ ಸೇವೆಯನ್ನು ಕೊಡುವಂಥವ್ರು. ಇದಕ್ಕಿಂತ ಮುಂಚೆ ನಮ್ಮ ಈಗಾಗಲೇ ಬೆಳ್ಳಿ ಹಬ್ಬವನ್ನು ಆಚರಿಸಿದಂಥ ದುರ್ಗಾವಾಹಿನಿ ಮಹಿಳಾ ಮಂಡಳದ ಉಪಾಧ್ಯಕ್ಷರು ಕೂಡ ಇದ್ದಾರೆ. ಅದರ ಪಕ್ಕದಲ್ಲಿ ಆಚೆಚೆ ಓಡಾಡಿ ಸುಸ್ತಾಗಿ ಕೂತ್ಕೊಂಡ ನಮ್ಮ ಸುನೀತಾ ಅಕ್ಕ ಅವರು ಬ್ರಾಹ್ಮರಿಯ ನಿಕಟಪೂರ್ವ ಅಧ್ಯಕ್ಷರು ಹೌದು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಈ ಭಾಗದ ಒಕ್ಕೂಟದ ಅಧ್ಯಕ್ಷರು ಹೌದು. ಬಹುಶಃ ಒಬ್ಬ ಮಹಿಳೆ ಮನಸ್ಸು ಮಾಡಿದರೆ ಸಕ್ರಿಯವಾಗಿ ಸಂಘಟನೆಯನ್ನು ಎಲ್ಲರ ಜೊತೆ ಹೇಗೆ ಬೆಳೆಸ್ಬೋದು ಎಂಬುದನ್ನು ತೋರಿಸಿಕೊಟ್ಟಂತಹ ನಮ್ಮ ಸುನೀತಕ್ಕ. ಅದೇ ರೀತಿ ಪ್ರಸ್ತುತವಾಗಿ ನಮ್ಮ ಅಧ್ಯಕ್ಷರಾಗಿರುವಂಥ ಶ್ರುತಿ ಅನಿಲ್ ಅವರು, ಬಹುಶಃ ಶ್ರುತಿ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಇವತ್ತೆಲ್ಲ ಕಾರ್ಯಕ್ರಮಗಳ ಗೊತ್ತಿದೆ, ಒತ್ತಡಗಳು ಯಾವುದೇ ಪೂರ್ವ ತಯಾರಿಲ್ಲ ಸರ್, ಎಲ್ಲ ಇಲ್ಲಿ ಬಂದ ಮೇಲೆ ನಮ್ಮ ತಯಾರಿಗಳು ಸ್ವಲ್ಪ ಅಲರ್ಟ್ ಆಗಿದ್ದೇವೆ. ಅದೇ ರೀತಿ ಅವರು ನಮ್ಮ ಜೊತೆ ಇದ್ದಾರೆ. ಮತ್ತು ನಮಗೆ ಸನ್ಮಾನಿತರಾಗುವಂತಹ ಕಾವ್ಯ ಮತ್ತು ಗೀತಾ ಅವರು ಇವತ್ತಿನ ಸಾಧನವನ್ನು ಮಾಡಿದಂಥವ್ರಿಗೆ ಅಭಿನಂದನೆ ಇದೆ. ವಿಶೇಷವಾಗಿ ನಮಗೆ ಒಂದು ಖುಷಿ ಅಂತ ಹೇಳಿದರೆ, ಬ್ರಾಹ್ಮರಿ ಮಹಿಳಾ ಮಂಡಳದಲ್ಲಿ ಗ್ರಾಮ ಪಂಚಾಯತ್ನ ಗೌರವಾನ್ವಿತ 2 ಗಟ್ಟಿಗಿತ್ತಿ ಮಹಿಳೆಯರು ನಮ್ಮ ಜೊತೆ ಇದ್ದಾರೆ.
ಒಬ್ಬರು ನಮ್ಮ ಚಂದ್ರಕಲಾ ಅಕ್ಕ ಅವರು ಹಿರಿಯ ಸದಸ್ಯರು ಕೂಡ ಹೌದು, 2ನೇ 3ನೇ ಟರ್ಮಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು, ಅವರು ಕೂಡ ಬ್ರಾಹ್ಮರಿಯ ಸದಸ್ಯರು. ಶ್ರೀಮತಿ ಸುರೇಖಾ ಅವರು ನಮ್ಮ ಜೊತೆ ಇದ್ದಾರೆ. ಕೊರಗಜ್ಜ ಸೇವಾ ಸಮಿತಿ ಅಧ್ಯಕ್ಷರನ್ನು ಈಗಾಗಲೇ ನಾವು ಹೇಳಿದ್ದೇವೆ, ಕಾರ್ಯಕ್ರಮದ ಒತ್ತಡದಿಂದ ಬರಲಿಲ್ಲ, ಆದರೆ ಒಬ್ಬರು ಕೋಶಾಧಿಕಾರಿಯವರು ಬಂದು ಮುಖ ತೋರಿಸಿ ಈಗ ಕಾಣುವುದಿಲ್ಲ. ದಯವಿಟ್ಟು ಶಿವರಾಮ ಅವರಿದ್ದರೆ ವೇದಿಕೆಗೆ ಬರಬೇಕು. ಅದೇ ರೀತಿ ಬ್ರಾಹ್ಮರಿ ಮಂಡಳಕ್ಕೆ ನೆರವಾಗಿ ನಿಲ್ತಾ ಇರುವಂಥವರು ನಮ್ಮ ಭ್ರಮರಾಂಬೆ ಮಕ್ಕಳ ತಂಡದ ಮಕ್ಕಳು. ಇವತ್ತು ಬೆಳಿಗ್ಗಿನಿಂದ ರಿಜಿಸ್ಟ್ರೇಷನ್ ಇರ್ಬೋದು, ವ್ಯವಸ್ಥೆಗಳಿರ್ಬೋದು, ಎಲ್ಲ ನಮ್ಮ ಮಕ್ಕಳೇ ನೋಡಿರುವಂಥದ್ದು. ಅದರಲ್ಲಿ ಭುವಿ ಇರ್ಬೋದು, ಅದೇ ರೀತಿ ನಮ್ಮ ಪೂರ್ವಿ ಇರ್ಬೋದು, ಮತ್ತು ನಮ್ಮ ಗಂಡ್ಮಕ್ಳು ಇರ್ಬೋದು, ಗಗನ್ ಇರ್ಬೋದು, ಅಥವಾ ಎಲ್ಲ ಮಕ್ಕಳು ಕೂಡ, ಪವನ್ ಇರ್ಬೋದು. ಇಮಿಡಿಯೇಟ್ ಎಲ್ಲ ಮೈಕೆಲ್ಲ ನಮಗೆ ಯಾರಿಲ್ಲ, ಎಲ್ಲ ನಮ್ಮ ಮಕ್ಕಳೇ ಇದನ್ನು ಸೆಟ್ ಮಾಡಿ ಕೊಡುವಂಥದ್ದು. ಅದೇ ರೀತಿ ಶಿಬಿರಕ್ಕೆ ಬಂದ ಮಕ್ಕಳೇ. ಹೇಳುವುದಿಷ್ಟೇ, ನಾವು ಈಗಾಗಲೇ ಹೇಳಿದೆವು 3 ದಿವಸ ಶಿಬಿರದಲ್ಲಿ ಏನೇನೆಲ್ಲ ಇರ್ತದೆ ಅಂತ. ನಮ್ಮೆಲ್ಲರ ಉದ್ದೇಶ ಒಂದೇ, ಈ ಶಿಬಿರದಲ್ಲಿ ಸರ್ವಧರ್ಮದ ಮಕ್ಕಳಿದ್ದಾರೆ. ನಾವು ಒಂದೇ ವರ್ಗಕ್ಕೆ ಮೀಸಲಾದ ಮಕ್ಕಳಿಗೆ ಇದು ಶಿಬಿರ ಅಲ್ಲ. ಅದೇ ರೀತಿ ನಮ್ಮಲ್ಲಿ ಏನೆಲ್ಲ ಆಗ್ತಾ ಇದೆ, ನಿಮ್ಮ ಉಜ್ವಲ ಭವಿಷ್ಯಕ್ಕೆ ನಾವೆಲ್ಲರೂ ಕೂಡ ಇವತ್ತು ಬ್ಯುಸಿ ಶೆಡ್ಯೂಲಲ್ಲಿರುವವರು, ಒಂದಲ್ಲ ಒಂದು ಕಾರ್ಯಕ್ರಮ, ಮನೆಯ ಟೆನ್ಷನ್, ಅದೆಲ್ಲವನ್ನು ಬಿಟ್ಟು 3 ದಿವಸ ನಿಮ್ಮನ್ನು ಯಾಕೆ ವರ್ಷಕ್ಕೊಮ್ಮೆ ಒಟ್ಟು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ನಿಮ್ಮ ರಜಾ ದಿನಗಳಲ್ಲಿ ಸ್ವಲ್ಪ ವ್ಯಾಲ್ಯೂಸ್, ಸ್ವಲ್ಪ ನೀವು ಉತ್ತಮ ವಿಚಾರಗಳನ್ನು ಕಲಿಬೇಕು, ನಿಮ್ಮ ಭವಿಷ್ಯ ಒಳ್ಳೆಯದಾಗಬೇಕು, ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಂದೆ ತಾಯಿಗೆ, ನಮ್ಮ ದೇಶಕ್ಕೆ ಒಬ್ಬ ಭವ್ಯ ಪ್ರಜೆಯಾಗಿ ಬರಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಮೂಲಕ ಬ್ರಾಹ್ಮರಿ ಮಹಿಳಾ ಮಂಡಳ ಕಳೆದ 1 ವರ್ಷದಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ನವರಾತ್ರಿ ಹೊತ್ತಿಗೆ ನಮ್ಮ ವರದಿಯಲ್ಲಿ ಇದನ್ನೆಲ್ಲ ಉಲ್ಲೇಖ ಮಾಡುತ್ತಾ ನಾಳೆ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರ ಮತ್ತು ಮಕ್ಕಳ ಶಿಬಿರ ಕೂಡ ಇದೆ. ಎಲ್ಲವನ್ನು ಒಟ್ಟುಗೂಡಿಸಿಕೊಂಡು ನಾವು ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಂದೆ ಕೂಡ ತಮ್ಮೆಲ್ಲರ ಪ್ರೀತಿ ಇರಲಿ ಅಂತ ಹೇಳ್ತಾ, ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕಳೆದ ವಾರ ನಾವು ಕಂಡು ಕೇಳರಿಯದ ಒಂದು ಬಹಳ ದುಃಖಕರವಾದಂಥ ಘಟನೆ ಕಾಶ್ಮೀರದ ಪಹಲ್ಗಾಂವಲ್ಲಿ ನಡೆದಿದೆ. ಅದೆಷ್ಟೋ ನಮ್ಮ ಭಾರತೀಯರು, ಅದರಲ್ಲಿ ಕೂಡ ಕರ್ನಾಟಕ ರಾಜ್ಯದ ನಮ್ಮ ಸೋದರರು ಸೋದರಿಯರು ಮೃತಪಟ್ಟಿದ್ದಾರೆ. ಅವರೆಲ್ಲರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ 1 ನಿಮಿಷದ ಮೌನ ಪ್ರಾರ್ಥನೆಯನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಲ್ಲರೂ ಕೂಡ ಎದ್ದು ನಿಂತು 1 ನಿಮಿಷದ ಮೌನ ಪ್ರಾರ್ಥನೆ. ಓಂ ಶಾಂತಿ. ಧನ್ಯವಾದಗಳು ಮಕ್ಕಳ. ಈ ಕಾರ್ಯಕ್ರಮದಲ್ಲಿ ಮತ್ತೆ ದಯವಿಟ್ಟು ಇಲ್ಲಿ ಏನು ಅತಿಥಿಗಳು ನಿಮಗೆ ಒಂದಷ್ಟು ಕಿವಿ ಮಾತುಗಳನ್ನು ಹೇಳ್ತಾರೆ, ಅದನ್ನು ಕೇಳಬೇಕು. ಯಾರೆಲ್ಲ ಸ್ಟಾರ್ಟಿಂಗಲ್ಲೇ ನಾವು ನೋಡ್ತೇವೆ ಸ್ವಲ್ಪ ಜಾಸ್ತಿ ಉಪದ್ರ ಮಾಡಿದರೆ ಈಗಲೇ ಬ್ಯಾಗ್ ಪ್ಯಾಕಪ್ ಮಾಡಿ ಅವರನ್ನು ಕಳಿಸೆ. ನಾನು ಸ್ವಲ್ಪ ಜೋರು ಟೀಚರ್, ಕುಶಾಲಿಗೆ ಕುಶಾಲ, ಆಟಕ್ಕೆ ಆಟ, ಕೂಟಕ್ಕೆ ಕೂಟ. ಸುಮ್ಮನೆ ಡಿಸ್ಟರ್ಬ್ ಮಾಡ್ಕೊಂಡಿದ್ರೆ ಅತಿಥಿಗಳ ಎದುರಲ್ಲೇ ಎದ್ದಿಸಿ ಸ್ಟೇಜಿಗೆ ಕರ್ಕೊಂಡು ಬಂದು ನಿಮ್ಮ ಹತ್ರ ಒಂದು ಪಾಠ ಅಥವಾ ಆಟ ಟೀಚರ್ ಆಗ ಕಲಿಸಿದ ಹಾಡನ್ನು ಹೇಳಿಸೋದ್ರ ಮೂಲಕ ತಮ್ಮೆಲ್ಲರ ಪ್ರೀತಿ ಸದಾ ಇರಲಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಬ್ರಾಹ್ಮರಿ ಮಹಿಳಾ ಮಂಡಲದ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸವಿವರವಾಗಿ ಮಾಹಿತಿಯನ್ನು ನೀಡಿದ ತಮಗೆ ವಂದನೆಗಳು ಮೇಡಮ್. ಮುಂದಕ್ಕೆ ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲನೆ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಲಿಕ್ಕಿದ್ದಾರೆ ಶ್ರೀಮತಿ ಉಷಾ ಮ್ಯಾಮ್, ನಿವೃತ್ತ ಶಿಕ್ಷಕರು, BM ಪ್ರೌಢಶಾಲೆ. ತಾವು ಉದ್ಘಾಟನೆಯನ್ನು ನೆರವೇರಿಸಿಕೊಡುವುದರೊಂದಿಗೆ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರು ಕೂಡ ವೇದಿಕೆಯಲ್ಲಿ ಉದ್ಘಾಟನೆಗೆ ಸಹಕಾರ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಸೋಮಾ ಜ್ಯೋತಿರ್ಗಮಯ ಮೃತ್ಯುರ್ಮಾ ಅಮೃತಂ ಗಮಯ. ಓಂ ಶಾಂತಿ 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 ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಕೂಡ ದೀಪದಂತೆ ಮುಂದಿನ ದಿನಗಳಲ್ಲಿ ಪ್ರಜ್ವಲಿಸ್ತಾ ಹೋಗಲಿ. ಬ್ರಾಹ್ಮರಿ ಮಹಿಳಾ ಮಂಡಲದ ಕಳೆದ ವರ್ಷದ ವರದಿಯನ್ನು ಶ್ರೀಮತಿ
ಸುರೇಖಾ ಇವರು ವಾಚಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಿನಾಂಕ 9/12/2023 ನಮ್ಮ ಸುಭಾಷ್ ನಗರ ಗುತ್ತಾರ್ನಲ್ಲಿ ಭ್ರಾಮರಿ ಮಹಿಳಾ ಮಂಡಲ ಮತ್ತು ಭ್ರಮರಾಂಬಿಕೆ ಭಜನಾ ತಂಡವು ಪ್ರಾರಂಭವಾಯಿತು. ಭ್ರಾಮರಿ ಮಹಿಳಾ ಮಂಡಲದ ಅಧ್ಯಕ್ಷರಾಗಿ ಶ್ರೀಮತಿ ಸುನೀತಾ ನಾಯ್ಕ್ರವರನ್ನು ಆಯ್ಕೆ ಮಾಡಲಾಯಿತು. ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಿಯಾ, ಉಪಾಧ್ಯಕ್ಷರಾಗಿ ಶ್ರೀಮತಿ ಯಶೋಧಾ ನಾಯ್ಕ್, ಗೌರವಾಧ್ಯಕ್ಷರಾಗಿ ಧನಲಕ್ಷ್ಮಿ ಗಟ್ಟಿಯವರನ್ನು ಆಯ್ಕೆ ಮಾಡಲಾಯಿತು. ನಮ್ಮ ಮಹಿಳಾ ಮಂಡಲದಲ್ಲಿ ಒಟ್ಟು 40 ಜನ ಸದಸ್ಯರಿದ್ದು, ಮಹಿಳಾ ಮಂಡಲದ ಸಭೆಯನ್ನು ತಿಂಗಳ ಕೊನೆಯ ಶನಿವಾರದಂದು ಸಂಜೆ 6:30ಕ್ಕೆ ನಡೆಸಲಾಗುತ್ತದೆ. ಸದಸ್ಯರ ಸದಸ್ಯತ್ವಕ್ಕೆ ತಿಂಗಳಿಗೆ 100 ರೂಪಾಯಿ ಪಾವತಿ ಮಾಡಲು ನಿರ್ಧರಿಸಿದೆವು. ಮೊದಲಿಗೆ ನಮ್ಮ ಭ್ರಮರಾಂಬಿಕೆ ಭಜನಾ ತಂಡವು ಅಯೋಧ್ಯೆಯ ರಾಮ ಪ್ರತಿಷ್ಠಾಪನೆಯ ದಿನದಂದು ಶ್ರೀಮತಿ ಧನಲಕ್ಷ್ಮಿಯವರ ಮನೆಯಲ್ಲಿ ನಡೆಸಿದೆವು. ದಿನಾಂಕ 10/5/24 12/5/2024 3 ದಿನಗಳ ಕಾಲ ಬೇಸಿಗೆ ಶಿಬಿರವನ್ನು ನಡೆಸಿದೆವು. ತದನಂತರ ಹೆಸರಾಂತ ದೇವಾಲಯಗಳಾದ ಕಾಪುವಿನ ಮಾರಿಯಮ್ಮ ದೇವಸ್ಥಾನ, ಉಡುಪಿಯ ಶಂಕರ್ ಮಠ, ಶ್ರೀ ಸಾಯಿಬಾಬಾ ಮಂದಿರ ಮತ್ತು ಕುಂಜಾರು ದೇವಸ್ಥಾನಕ್ಕೆ ಹೋದೆವು. ಅಲ್ಲಿಂದ ಮುಂದೆ ಉಡುಪಿ ಬ್ರಹ್ಮಾವರದ ರಿಲ್ಯಾಕ್ಸ್ ಎಂಬಲ್ಲಿ ಅನೇಕ ಮೋಜು ಮಸ್ತುಗಳನ್ನು ನಡೆಸಿದೆವು. ಉಳ್ಳಾಲದ ಅಬ್ಬಕ್ಕ ಉತ್ಸವದಂದು ನಮ್ಮ ತಂಡವು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದೆವು. ನವರಾತ್ರಿಯ 9 ದಿನಗಳ ಕಾಲ ಭಜನಾ ಸೇವೆಯನ್ನು ನೀಡಿದೆವು. ಉಳಿದಂತೆ ಉಳ್ಳಾಲದಲ್ಲಿ ನಮ್ಮ ಕುಣಿತ ಭಜನೆ ಮೊದಲ ಬಾರಿಗೆ ನಡೆಯಿತು. ಸೋಮೇಶ್ವರ ದೇವಸ್ಥಾನ, ಇನೋಳಿ ದೇವಸ್ಥಾನ, ಉಳಿಯ ದೇವಸ್ಥಾನ, ಮಜಲ್ತೋಟ ಅಯ್ಯಪ್ಪ ಮಂದಿರ ದೇವಸ್ಥಾನದಲ್ಲಿ ಭಜನೆ ಸೇವೆಯನ್ನು ನೀಡಿದೆವು. ಸುಭಾಷ್ ನಗರ ಕೊರಗತಿನಿಯ ಸೇವಾ ಸಮಿತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿದೆವು. ಸಾಯಿ ಪರಿವಾರ ಟ್ರಸ್ಟ್ನ ವತಿಯಿಂದ ಗಿಡ ನಡೆಯುವ ಕಾರ್ಯಕ್ರಮವನ್ನು ನಡೆಸಿದೆವು. ಇಷ್ಟು ಕಾರ್ಯಕ್ರಮವು ಶ್ರೀಮತಿ ಸುನೀತಾ ನಾಯ್ಕ್ರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ದಿನಾಂಕ 18/1/2025 ಮಹಿಳಾ ಮಂಡಲದ ಪದಗ್ರಹಣ ನಡೆಯಿತು. ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಮೀನಾಕ್ಷಿಯವರನ್ನು ಆಯ್ಕೆ ಮಾಡಲಾಯಿತು. ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀಮತಿ ಮಲ್ಲಿಕಾ, ಕೋಶಾಧಿಕಾರಿಯಾಗಿ ಶ್ರೀಮತಿ ನಯನ, ಉಪಾಧ್ಯಕ್ಷರಾಗಿ ಶ್ರೀಮತಿ ರೇವತಿ ಲಕ್ಷ್ಮಣ, ಗೌರವಾಧ್ಯಕ್ಷರಾಗಿ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಜೊತೆ ಕಾರ್ಯದರ್ಶಿಯಾಗಿ ಶ್ರೀಮತಿ ಸುರೇಖಾ, ಭಜನಾ ಸಂಚಾಲಕರಾಗಿ ಪೂರ್ಣಿಮಾ, ಕ್ರೀಡಾ ಕಾರ್ಯದರ್ಶಿ ಮತ್ತು ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕುಮಾರಿ ಶ್ರೇಯಾ ಹಾಗೂ ಕುಮಾರಿ ಭೂವಿಯವರನ್ನು ಆಯ್ಕೆ ಮಾಡಲಾಯಿತು. ಇವರ ಅಧ್ಯಕ್ಷತೆಯಲ್ಲಿ ಉಳ್ಳಾಲದ ಭಗವತಿ ಕ್ಷೇತ್ರ, ಅಯ್ಯಪ್ಪ ಮಂದಿರ ಮಜಲ್ತೋಟ, ಅರ್ಧನಾರೀಶ್ವರ ದೇವಸ್ಥಾನದಲ್ಲಿ ಭಜನಾ ಕಮ್ಮಟ, ಇನೋಳಿ ದೇವಸ್ಥಾನ ಹಾಗೂ ನಿನ್ನೆ ಸೋಮನಾಥ ಉಳಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಜನಾ ಸೇವೆಯನ್ನು ನೀಡಿದೆವು. ದಿನಾಂಕ 25/4/2025 27/4/2025 ಚಿನ್ನರ ಚಾವಡಿ 2.0 ಬೇಸಿಗೆ ಶಿಬಿರವನ್ನು ಆಯೋಜಿಸಿದೆವು. ದಿನಾಂಕ 26/4/2025 ಅಂದರೆ ನಾಳೆ ಎಜಿ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕುಂಟಿಕಾನ ಮಂಗಳೂರು ಹಾಗೂ ಭ್ರಾಮರಿ ಮಹಿಳಾ ಮಂಡಲ ಸುಭಾಷ್ ನಗರ 300 ಇವರ ಸಹಯೋಗದಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣೆ ಹಾಗೂ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರವು ನಡೆಯುತ್ತದೆ. ಹಾಗೂ ನಮ್ಮ ಜೊತೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ನನ್ನ ವರದಿಯನ್ನು ಮುಗಿಸುತ್ತೇನೆ. ಈಗ ಉದ್ಘಾಟಕರ ಮಾತು. ಮಂಡಲ ವತಿಯಿಂದ ನಡೆಯುವಂಥ ಚಿನ್ನರ ಚಾವಡಿ ಬೇಸಿಗೆ ಶಿಬಿರಕ್ಕೆ ಉದ್ಘಾಟನಾ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನೆರೆದಿರುವ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ಹೆತ್ತವರಿಗೆ ನಮಸ್ಕಾರಗಳು. ಒಂದು ಮಹಿಳಾ ಮಂಡಲ ಈ ರೀತಿಯ ಒಂದು ಬೇಸಿಗೆ ಶಿಬಿರವನ್ನು ನಡೆಸೋದು ತುಂಬ ಸಂತೋಷ ವಿಚಾರ. ಯಾಕಂದರೆ ಮೇಡಮ್ ಹೇಳಿದರು, ಧನಲಕ್ಷ್ಮಿ ಮೇಡಮ್ ಅವರು, ಒಂದು ಸಮಾರಂಭವನ್ನು ಸಂಘಟನೆ ಮಾಡೋದು ಚಿಕ್ಕ ಕೆಲಸ ಅಲ್ಲ. ಅದರ ಹಿಂದೆ ಬಹಳಷ್ಟು ಶ್ರದ್ಧೆ, ಶ್ರಮ, ಆಸಕ್ತಿ ಇದ್ದರೆ ಮಾತ್ರ ಸಾಧ್ಯ. ಮಕ್ಕಳನ್ನು ರಜೆ ದಿನಗಳಲ್ಲಿ 3 ದಿವಸ ಒಗ್ಗೂಡಿಸುವ ಕೆಲಸ ಯಾಕೆ ನಾನು ಬಹಳ ಮೌಲ್ಯಯುತವಾದ ಅಂತ ಹೇಳಿದರೆ, 3 ದಿವಸದ ಮಟ್ಟಿಗಾದರೂ ಮಕ್ಕಳು ಮನೆಯ ಒಳಗೆ ಎದ್ದುಕೊಂಡು, ಈಗಿನ ಮಕ್ಕಳೆಲ್ಲರೂ ಸಹ ಎಲ್ಲರಿಗೂ ಗೊತ್ತಿರ್ಬೋದು, ಮೊಬೈಲಿಗೆ ಅಡಿಕ್ಟ್ ಆಗೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಮಕ್ಕಳವರೆಗೆ ಫೋನು. ಬೆಳಿಗ್ಗೆ ಎದ್ದ ಕೂಡಲೇ ಮುಖ ನೋಡೋದು ಯಾವುದರದ್ದು? ಫೋನ್ ಇದ್ದು. ಬೆಳಗಿಂದ ಸಂಜೆವರೆಗೆ ರಾತ್ರಿವರೆಗೆ ಮಕ್ಕಳ ಹೆತ್ತವರನ್ನು ಹೇಗೋ ಮಂಗ ಮಾಡಿ ಫೋನಲ್ಲಿ ಇದ್ದುಕೊಂಡು ತಮ್ಮ ಅಮೂಲ್ಯವಾದ ದಿನಗಳನ್ನು ವೇಸ್ಟ್ ಮಾಡೋ ಬದಲು ಈ ರೀತಿಯ ಎಲ್ಲ ಮಕ್ಕಳೊಟ್ಟಿಗೆ ಸೇರಿಕೊಂಡು ಸಹಜೀವನ, ಸಹಭೋಜನ, ಸಹಬಾಳ್ವೆ ಎಂಥ ಮೌಲ್ಯಯುತವಾದ ಒಂದು ಮೌಲ್ಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಭ್ರಾಮರಿ ಯುವಕ ಮಂಡಲ. ಮಕ್ಕಳೇ, 3 ದಿವಸ ಕಾರ್ಯಕ್ರಮದ ಬಗ್ಗೆ ನಾನು ಓದಿದ್ದೇನೆ, ನೋಡಿದ್ದೇನೆ. ಮತ್ತು ಧನಲಕ್ಷ್ಮಿ ಮೇಡಮ್ ಅವರು ಹೇಳಿದ್ದಾರೆ, ಈ 3 ದಿವಸ ಕಾರ್ಯಕ್ರಮವನ್ನು ಬಹಳ ಉತ್ತಮ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ, ಖುಷಿ ಖುಷಿಯಾಗಿರಿ. ಯಾಕಂದರೆ ನಾನೊಬ್ಬಳು ಶಿಕ್ಷಕಿಯಾಗಿ ಇಂಥ ಹಲವಾರು ಶಿಬಿರಗಳನ್ನು ಶಾಲೆ ನಡೆಸೋ ಅನುಭವ ಇದೆ. ಮಕ್ಕಳು ತುಂಬ ಪ್ರಯೋಜನ ಪಡೀತಾ ಇದ್ದಾರೆ. ಆ ಪ್ರಯೋಜನವನ್ನು ನೀವು ಸಹ ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ಇನ್ನೊಂದು ವಿಚಾರ,
ಈ ಬ್ರಾಹ್ಮರಿ ಯುವಕ ಮಂಡಲದ ಈಗಿನ ಅಧ್ಯಕ್ಷೆ ಮೀನಾಕ್ಷಿ ಅವರ ಬಗ್ಗೆ ಒಂದು ಮಾತು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಕಾಲದಲ್ಲಿ ನನ್ನ ವಿದ್ಯಾರ್ಥಿ ಆಗಿದ್ದುಕೊಂಡು ಮೊದಲ ಬೆಂಚಲ್ಲಿ ಬಹಳ ಪಾಪದ ಮಗುವಾಗಿ ಕೂತ್ಕೊಂಡಂಥ ವಿದ್ಯಾರ್ಥಿ ಮೀನಾಕ್ಷಿ ಇವತ್ತು ಬೆಳೆದು ಒಂದು ಯುವಕ ಮಹಿಳಾ ಮಂಡಲದ ಒಂದು ಅಧ್ಯಕ್ಷ ಸ್ಥಾನ ವಹಿಸಿ ಬಹಳ ಖುಷಿಯಾಗಿ ಬೋಲ್ಡಾಗಿ ನಿಂತ್ಕೊಂಡು ಇಲ್ಲಿ ವೇದಿಕೆಯಲ್ಲಿ ಮಾತಾಡುವಂಥ ಒಂದು ಶಕ್ತಿಯನ್ನು ನನ್ನ ವಿದ್ಯಾರ್ಥಿ ಪಡೆದಳೆಂದು ನನಗೊಂದು ಹೆಮ್ಮೆಯ ವಿಚಾರ. ಅವಳು ಇನ್ನಷ್ಟು ಬೆಳೆಯಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವಂಥ ಗೀತಾ ಮೇಡಮ್ ಅವರು ಬೆಳಿಗ್ಗೆ ನಾನು ಸ್ವಲ್ಪ ಬೇಗ ಬಂದೆ, ಮಕ್ಕಳನ್ನಾಟ ಸೇರಿಕೊಂಡು ಬಹಳ ಖುಷಿಯಾಗಿ ಚಿಲ್ ಮಾಡ್ತಾ ಇದ್ರು. ಅವರು ಹಾಗೆ ಬಹಳ ಲವಲವಿಕೆ ಟೀಚರ್, ಅವರ ಒಂದು ಪ್ರಯೋಜನ ಕೂಡ ವಿದ್ಯಾರ್ಥಿಗಳು ಪಡ್ಕೊಳ್ಳಿ. ಹಾಗೆ ಧನಲಕ್ಷ್ಮಿ ಮೇಡಮ್ ಹಲವಾರು ಪ್ರೋಗ್ರಾಮ್ಗಳ ನಾವು ಒಟ್ಟಿಗೆ ಇದ್ದೇವೆ. ಬಹಳ ಉತ್ತಮ ವಾಗ್ಮಿ ಆಗಿದ್ದಂಥ ಮೇಡಮ್ ಅವರು, ಬಹಳ ಒಳ್ಳೆಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು. ಇವರೆಲ್ಲರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಾ ಇದೆ. ಖುಷಿಯಾಗಿ ನನಗೆ ಪ್ರೋಗ್ರಾಮ್ ನೋಡುವಾಗ ನಾನು ಸಹ 3 ದಿವಸ ಇಲ್ಲಿ ಒಟ್ಟಿಗೆ ಇರಬೇಕಂತ ನನಗೆ ಆಸೆ. ಮೀನಾಕ್ಷಿ ಹೇಳಿದ ಒಂದು ಸೆಷನ್ ನೀವೇ ನಡೆಸಿಕೊಡಿ ಅಂತ. ನನ್ನ ಮನೆಯಲ್ಲಿ ಚಿಕ್ಕ ಒಂದು ಮಗು ಇದೆ, ನನ್ನ ಮೊಮ್ಮಗು. ಆ ಮೊಮ್ಮಗು ಬಹಳ ತುಂಟ ಮಗು, ಅದು ಅದ್ರ ಬಿಟ್ಟು ಬರೋದು ಸುಲಭದ ಕೆಲಸ ಅಲ್ಲ ನನಗೆ. ಅದಕ್ಕೆ ಹೇಳಿ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಮೀನಾಕ್ಷಿ, ನೆಕ್ಸ್ಟ್ ಇಯರ್ ಬರ್ತೇನೆ ಅಂತ. ಒಂದು ಕಡೆಗೆ ಬಂದು ಹೋಗಿ ಮೇಡಮ್ ಅಂತ ಹೇಳಿದರು. ಅದಕ್ಕೆ ಬಂದಿಲ್ಲ, ನಾನು ಇಲ್ಲೇ ಇರ್ತಿದ್ದೆ 3 ದಿವಸ ಕೂಡ ನಿಮ್ಮ ಜೊತೆ ಇರ್ತಾ ಇದ್ದೆ. ನನಗೆ ಸಹ ಖುಷಿ, ಈ ಮಕ್ಕಳ ಜೊತೆ ಮಕ್ಕಳಾಗಿ ಇರುವಂಥದ್ದು ಬಹಳ ಖುಷಿ ವಿಚಾರ. ಮಕ್ಕಳೇ, ಈ ಸದುಪಯೋಗವನ್ನು ಉಪಯೋಗಿಸಿಕೊಳ್ಳಿ, ಖುಷಿಯಾಗಿರಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಭವಿಷ್ಯ ಇದೆ. ಎಲ್ಲರಿಗೂ ಕೂಡ ಶುಭವಾಗಲಿ. ನಾನು ಕರೆದು ಮಕ್ಕಳ ಜೊತೆ 1-2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸನ್ಮಾನ ಕಾರ್ಯಕ್ರಮ. ಸನ್ಮಾನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಗೌರವಾನ್ವಿತ JC ಗೀತಾ ಜುಡಿತ್ ಸಲ್ದಾನ ಮ್ಯಾಮ್ ಆ್ಯಂಡ್ ಮತ್ತೋರ್ವರು ಬ್ಯಾಡ್ಮಿಂಟನ್ ಸ್ವಿಂಗ್ ಮೇಕರ್ ತಮ್ಮನ್ನು ಕೂಡ ಸನ್ಮಾನದ ಇದ್ದೇನೆ. ಇವರ ಕಿರು ಪರಿಚಯವನ್ನು ಶ್ರೀಮತಿ ಧನಲಕ್ಷ್ಮಿ ಮ್ಯಾಮ್ ಓದಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಆತ್ಮದಿಂದ ಸಾಧನೆ ಮಾಡಿದಂಥವರನ್ನ ಗೌರವಿಸಬೇಕು ಅಂತ ಹೇಳಿದ್ದೆವು. ಗೀತಾ ಸಲ್ದಾನ್ ಅವರ ಕಿರು ಪರಿಚಯ ಈಗಾಗಲೇ ನಾವು ಬೆಳಿಗ್ಗೆ ಹೇಳಿದ್ದೇವೆ. ಒಬ್ಬ ತಾಯಿ ನಾರಿ ಶಕ್ತಿ ಸರ್ವಶಕ್ತಿಗೆ ಪೂರಕವಾಗಿ ತನ್ನ ಹದಿಹರೆಯದಲ್ಲೇ ಶಿಕ್ಷಕ ವೃತ್ತಿಯನ್ನು ಅವರು ಪಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಧ್ಯಾಪಕಿ ಮಾತ್ರ ಅಲ್ಲ, ಮಕ್ಕಳ ಜೊತೆ ಮಕ್ಕಳಾಗಿ ಅದರ ಜೊತೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಕಷ್ಟ ಕಾಲದಲ್ಲಿ ಅವರಿಗೆ ಒಂದಷ್ಟು ಸಹಕಾರಗಳನ್ನು ಕೊಡುತ್ತಾ ಇದೀಗ ಅವರು JCಯ ಒಬ್ಬರು ಅತ್ಯುತ್ತಮ ಕ್ಯಾಡೆಟ್ ಕೂಡ ಹೌದು. ಅಷ್ಟೇ ಅಲ್ಲ, ಸ್ಕೌಟ್ಸ್ ಗೈಡ್ಸಿನ ಮಕ್ಕಳ ಪ್ರಪ್ರಥಮ ಅವರು ಅಧಿಕಾರಿಗಳು ಕೂಡ ಹೌದು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಯಾರಾಗಿದ್ದಾರೆ ಅಂತ ಹೇಳಿದರೆ ಅದು ನಮ್ಮ ಗೀತಾ ಸಲ್ದಾನ್ ಅವರು. ಅವರ ಬಗ್ಗೆ ಭಾಳಷ್ಟು ವಿಚಾರಗಳಿದೆ. ಕೇವಲ ಮಕ್ಕಳ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಸಮಾಜಮುಖಿಯಾಗಿ ಕೂಡ ಅವರು ಒಂದಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಸಮಾಜಕ್ಕೆ ಸ್ಫೂರ್ತಿಯಾದವರು. ತಮ್ಮೆಲ್ಲರ ಗಮನಕ್ಕೆ ಇರಲಿ, ಮಂಗಳೂರಿನ ವಲಸೆ ಕಾರ್ಮಿಕ ಒಂದು 60 ಮಕ್ಕಳು ವಿದ್ಯೆಯೇ ಗೊತ್ತಿಲ್ಲದಂಥ ಎಲ್ಲ ಮಕ್ಕಳನ್ನು ಕೂಡ ಇವತ್ತು ಶಾಲೆಗೆ ಸೇರಿಸಿ ಇವತ್ತು ಕರ್ನಾಟಕ ರಾಜ್ಯ ನಮ್ಮ ಜಿಲ್ಲೆ ಎಲ್ಲ ಕಡೆಗಳಲ್ಲಿ ಅವರಿಗೆ ಅಭಿನಂದನೆಗಳು ಸಿಗ್ತಾ ಇದೆ. ಅದರ ಜೊತೆಯಲ್ಲಿ ನಾಳೆ ವಿದೇಶದಲ್ಲಿ ಅವರಿಗೆ ಪ್ರಪ್ರಥಮ ಬಾರಿಗೆ ನಾಳೆ ಅವರಿಗೆ ಅಭಿನಂದನಾ ಸಮಾರಂಭಕ್ಕೆ ಅವರು ನಾಳೆ ಬೆಳಿಗ್ಗೆ ಹೊರಡಬೇಕು. ಆದರೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮ ಕಾರ್ಯಕ್ರಮಕ್ಕೆ ಖಂಡಿತ ಜೊತೆ ಆಗ್ತೇನೆ ಅಂತ ಹೇಳಿ ಮಕ್ಕಳನ್ನು ಆರಂಭದ ದಿವಸ ಭಾಳಷ್ಟು ಒಳ್ಳೆ ಚೀರಪ್ ಮಾಡಿದ್ದಾರೆ ಅಂತ ಗೀತಾ ಸಲ್ದಾನ ಮೇಡಮ್ ಅವರನ್ನು ಬ್ರಾಹ್ಮರಿ ಮಹಿಳಾ ಮಂಡಳ ಮತ್ತು ಚಿನ್ನರ ಚಾವಡಿ 2.0 ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸುವುದು ನಮ್ಮೆಲ್ಲರ ಗೌರವ ಮತ್ತು ನಮಗೆ ಸಂದಂಥ ಒಂದು ಸದುಪಯೋಗದ ಅವಕಾಶ ಅಂತ ಹೇಳ್ತಾ ಅವರ ಉಜ್ವಲ ಭವಿಷ್ಯಕ್ಕೆ ಸದಾ ಭಗವಂತನ ಆಶೀರ್ವಾದ ಇರಲಿ, ಇನ್ನಷ್ಟು ಅವರಿಗೆ ಶಕ್ತಿಯನ್ನು ತುಂಬಲಿ ಎಂಬ ಶುಭಾಶಯಗಳನ್ನು ಹೇಳುತ್ತಾ ಈ ಅಭಿನಂದನೆಯನ್ನು ಮನಪೂರ್ವಕವಾಗಿ ಸ್ವೀಕರಿಸಬೇಕಾಗಿ ಮೇಡಮ್ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಶ್ರೀಮತಿ ಕಾವ್ಯ ಅವರ ಪರಿಚಯವನ್ನು ನಮ್ಮ ಮಹಿಳಾ ಮಂಡಳದ ಅಧ್ಯಕ್ಷರಾದಂತಹ ಶ್ರುತಿ ಅವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾವ್ಯ JP ಅಭಿನಂದನೆಗಳು. ಈಗ ಪ್ರಸ್ತುತ ಒಂದು ವರ್ಲ್ಡ್ ರೆಕಾರ್ಡ್ ವೈರಲ್ ಆಗಿರುವಂತಹ ವಿಚಾರ, ಇವರು ಕಾವ್ಯ JP 12 ನಿಮಿಷಗಳಲ್ಲಿ ಅತಿ ವೇಗವಾಗಿ ಬ್ಯಾಡ್ಮಿಂಟನ್ ಸ್ಟ್ರಿಂಗ್ ತಯಾರಿಸಿ ದಾಖಲೆ ಮಾಡಿರುತ್ತಾರೆ. ಈ ಸಾಧನೆಯನ್ನು ಇನ್ಫ್ಲುಯೆನ್ಸರ್ ಬುಕ್ ಆಫ್ ರೆಕಾರ್ಡ್ ಸಂಸ್ಥೆ ಫೆಬ್ರವರಿ 24, 2025 ಮಾನ್ಯ ಮಾಡಿದೆ. ಈ ಸಾಧನೆ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ಮಹತ್ವದ ಮೈಲಿಗಲ್ಲು. ಕಾವ್ಯ JP ಅವರ ಈ ಸಾಧನೆಗೆ ಶುಭಾಶಯಗಳು. ಹಾಗೆ ನಮ್ಮ ಬ್ರಾಹ್ಮರಿ ಮಹಿಳಾ ಮಂಡಲದ ಪ್ರಥಮ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ
ಇವರನ್ನು ಸನ್ಮಾನಿಸುವಂತಹ ಒಂದು ಅವಕಾಶ ಸಿಕ್ಕಿದಂಥ ನಮ್ಮೆಲ್ಲರ ಪುಣ್ಯ. ವರ್ಲ್ಡ್ ರೆಕಾರ್ಡ್ ಮಾಡಿದಂಥವ್ರು ನಮಗೆ ಸಿಗುವಂಥವರಲ್ಲ, ನಾವು ಅವರನ್ನು ಬ್ಯುಸಿ ಶೆಡ್ಯೂಲಲ್ಲಿದ್ದವರನ್ನು ನನ್ನೊಂದು ಖುಷಿಯ ವಿಚಾರ. ಮಕ್ಕಳು ಇವರು ಅತಿ ಸಣ್ಣ ವಯಸ್ಸಿನ ಕಾವ್ಯ JP ಇವರು ಅತಿ ಸಣ್ಣ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿರುವಂಥದ್ದು ನಮಗೆಲ್ಲ ಒಂದು ಖುಷಿಯ ವಿಚಾರ. Kavya JP has made history as the fastest badminton string maker, completing the task in just 12 minutes. Her remarkable skill has set new standard in the sports equipment preparation field. Officially recognized by the Inflation Book of World Record on February 24. This achievement is for proud moment for her and her family. Congratulations to Kavya JP, her proud parents on the performal milestone. Thank you so much. ಮಕ್ಕಳೇ ಕ್ಲಾಪ್ಸ್ ಕೊಡಿ, ಕಂಟಿನ್ಯೂಸ್ ಕೊಡ್ತಾ ಹೋಗಿ. ಸ್ವೀಕರಿಸಿದಂಥ ಶ್ರೀಮತಿ JC ಗೀತಾ ಜುಡಿ ಸಲ್ದಾನ ಮ್ಯಾಮ್, ತಮ್ಮಿಂದ ಒಂದೆರಡು ಮಾತು. ಮಹಿಳಾ ಮಂಡಲದ ಪ್ರಥಮ ವಾರ್ಷಿಕೋತ್ಸವದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾದಂಥ ನಮ್ಮ ಈಗಿನ PDO ಸರ್ ಶ್ರೀಕಾಂತ್ ಸರ್ ಹಾಗೂ ಮೊದಲಿನ PDO ಸರ್ ಹಾಗೂ ನಮ್ಮ ಉಷಾ ಮೇಡಮ್, ವೇದಿಕೆಯಲ್ಲಿರುವ ವಕೀಲ್ ಸಾಹೇಬ್ರೆ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರನ್ನು ವಂದಿಸುತ್ತಾ, ಪುಟಾಣಿಗಳಿಗೆ ವಂದಿಸುತ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ನಿಜವಾಗಿ ಒಂದು ಸುಂದರವಾಗಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಪ್ರಥಮ ವಾರ್ಷಿಕ ಈ ಒಂದು ಬ್ರಾಹ್ಮರಿ ಸಂಘದ ಈ ಅಧ್ಯಕ್ಷ ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ನಿಜವಾಗಿ ಇದರ ಹಿಂದೆ ಒಂದು ಉತ್ತಮ ನಾಯಕಿ ಇದ್ದಾರೆ, ಅವರು ನಮ್ಮ ಧನಲಕ್ಷ್ಮಿ ಮೇಡಮ್. ಯಾವುದೇ ಒಂದು ಬಂಡೆಕಲ್ಲನ್ನು ಅವರ ಕೈಯಲ್ಲಿ ಕೊಟ್ಟರು ಬಹಳ ಸುಂದರವಾದಂಥ ಮೂರ್ತಿಯನ್ನು ಕೆತ್ತಿ ಮಾಡುವಂಥ ಶಕ್ತಿ ಇದ್ದವರು ಅವರು. ಉತ್ತಮ ಒಬ್ಬ ಶಿಲ್ಪಿ, ಉತ್ತಮ ಮಾತುಗಾರತಿ ಹಾಗೂ ಬಹಳಷ್ಟು ವಿವಿಧ ಕ್ಷೇತ್ರಗಳಲ್ಲಿ ನಾಲೆಜ್ ಇದ್ದವರು. ಮಾತ್ರವಲ್ಲ, ಎಲ್ಲರನ್ನು ಆತ್ಮೀಯವಾಗಿ ಅವರ ನಗುಮುಖದಿಂದ, ಅವರ ಹಂಬಲ್ನೆಸ್ನಿಂದ ಎಲ್ಲರನ್ನು ತನ್ನೆಡೆಗೆ ಒಂದು ಅಯಸ್ಕಾಂತದಂತೆ ಆಕರ್ಷಿಸುವಂಥ ಒಂದು ಶಕ್ತಿ ಇದ್ದಂಥ ಧೀಮಂತ ಮಹಿಳೆ, ಪ್ರತಿಭಾನ್ವಿತ ಮಹಿಳೆ, ನಮ್ಮ ಊರಿನವರು. ಮಾತ್ರವಲ್ಲ, ಈ ನಮ್ಮ ಬ್ರಾಹ್ಮರಿ ಒಂದು ಸಂಘದಲ್ಲಿದ್ದಾರೆ ಅಂತ ಹೇಳಿದ್ರೆ ಅದು ನಿಮ್ಮ ಸಂಘಕ್ಕೆ ಒಂದು ದೊಡ್ಡ ಆಸ್ತಿ ಅಂತ ಹೇಳ್ಬೋದು. ವೆರಿ ಬಿಗ್ ಎಸರ್ಟ್. ಗಟ್ಟಿಯಾಗಿ ಕೈ ಚಪ್ಪಾಳೆ ತಟ್ಟೋಣ. ಅವರ ಮುಂದಾಳುತ್ವದಲ್ಲಿ ಈ ಪ್ರಥಮ ವರ್ಷದಲ್ಲಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಅವರು ಆಯೋಜಿಸಿದ್ದಾರೆ. ಮಾತ್ರವಲ್ಲ, ಅವರ ಈ ವರ್ಷದಲ್ಲಿ ಮಾಡಿದಂಥ ಸಾಧನೆಯನ್ನು ಸಹ ನಾವು ನೋಡಿದೆವು. ಮಹಿಳೆಯರನ್ನು ಒಗ್ಗೂಡಿಸಿ ಇಂಥೆಲ್ಲ ಕೆಲಸ ಕಾರ್ಯ ಮಾಡೋದು ಖಂಡಿತವಾಗಿ ಬಹಳ ಕಷ್ಟ. ಯಾಕೆಂದರೆ ಒಂದು ಮಹಿಳೆ ಅಂತ ಹೇಳುವಾಗ ಆಕೆ ಮನೆಯಲ್ಲಿ ಒಂದು ತಾಯಿಯಾಗಿ, ತಂಗಿಯಾಗಿ, ಸಹೋದರಿಯಾಗಿ ತನ್ನ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದಂಥ ಒಂದು ಪಾತ್ರಗಳನ್ನು ಅಲಂಕರಿಸಿ ತನ್ನ ಮನೆಯ ಜವಾಬ್ದಾರಿಯನ್ನು ಮಾಡಿಕೊಂಡಿರುವಂಥವಳನ್ನು ಈ ಸಂಘದಲ್ಲಿ ಕಟ್ಟಿ ಈ ಸಂಘದ ಎಲ್ಲ ಒಳಿತು ಕೆಡುಕುಗಳ ಬಗ್ಗೆ ಅವರನ್ನು ಇನ್ವಾಲ್ವ್ ಮಾಡಿ ಒಳ್ಳೆಯ ಯೋಜನೆಗಳನ್ನು ಕಾರ್ಯಗತ ಮಾಡೋದು ಇದು ಖಂಡಿತ ಸುಲಭ, ಅಷ್ಟು ನಾವು ಯೋಚಿಸುವಷ್ಟು ಸುಲಭ ಅಲ್ಲ. ಪ್ರತಿಯೊಬ್ಬರಿಗೂ ಒಂದು ಕಾರ್ಯಕ್ರಮದಲ್ಲಿ ಒಂದು ಮೀಟಿಂಗ್ ಇದೆ ಅಂತ ಹೇಳುವಾಗಲೇ 10 ಸಮಸ್ಯೆಗಳಿರ್ತವೆ, ಯಾರೂ ಬರುವವರು ಕಾಣುವುದಿಲ್ಲ. ಅಂಥದ್ರಲ್ಲಿಯೂ ಈ ಒಂದು ಗ್ರಾಮದಲ್ಲಿ ಅವರು ಒಳ್ಳೆಯ ಆಯೋಜನೆಗಳನ್ನು, ಆಲೋಚನೆಗಳನ್ನು ಮುಂದಿಟ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಪ್ರಥಮ ವರ್ಷದಲ್ಲಿಯೇ ಇಷ್ಟು ಕಾರ್ಯಕ್ರಮ ಮಾಡಿದವರು ಇನ್ನು ಮುಂದೆಯೂ ಈ ಕಾರ್ಯಕ್ರಮಗಳ ಸರಮಾಲೆಯೇ ಈ ಒಂದು
ಬ್ರಾಹ್ಮರಿ ಸಂಘದಲ್ಲಿ ಮೂಡಿ ಬರಲಿ. ಈ ಮಹಿಳಾ ಸಂಘ ಇವತ್ತು ನಮ್ಮ ಈ ಗ್ರಾಮಕ್ಕೆ ಮಾತ್ರ ಸೀಮಿತವಾಗದೆ ನಮ್ಮ ಇಡೀ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ, ದೇಶ ವಿದೇಶಗಳಿಗೆ ಇದರ ಕೀರ್ತಿ ಪತಾಕೆ ಎಲ್ಲ ಕಡೆಯೂ ಹರಡಲಿ ಅಂತ ಹೇಳುತ್ತಾ, ಇವತ್ತು ನನಗೂ ಇಂದು ನಾನು ಮಾಡಿದ ಒಂದು ಪುಟ್ಟ ಸೇವೆಗೆ ನನ್ನನ್ನು ಇವತ್ತು ಗುರುತಿಸುವ ಕಾರ್ಯವನ್ನು ಮಾಡಿದ್ದಾರೆ. ನಿಜವಾಗಿಯೂ ನಾನು ಆಭಾರಿಯಾಗಿದ್ದೇನೆ. ಇದು ನನಗೆ ಒಂದು ದೇವರು ಕೊಟ್ಟಂಥ ಒಂದು ಚಿಕ್ಕ ಜವಾಬ್ದಾರಿ ಅಂತ ಯೋಚಿಸಿ ನನ್ನ ಜವಾಬ್ದಾರಿಯನ್ನು ನಾನು ಮಾಡಿದ್ದೇನೆ. ನನ್ನ ಸಮಾಜಕ್ಕೆ ನಾನೊಂದು ಚಿಕ್ಕ ನನ್ನ ಸಹಾಯವನ್ನು ಮಾಡಿದ್ದೇನೆ. ಆದರೆ ನೀವು ಅದನ್ನು ಗುರುತಿಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ ನನಗೆ ಒಂದು ಸನ್ಮಾನವನ್ನು ಮಾಡಿದ್ದೀರಿ. ನಿಮ್ಮ ಸಂಘಕ್ಕೆ ನಾನು ಆಭಾರಿಯಾಗಿದ್ದೇನೆ. ಹಾಗೂ ನಿಮ್ಮ ಸಂಘ ಇನ್ನಷ್ಟು ಬಾಳಿ ಬೆಳಗಲಿ, ದೇಶಕ್ಕೆ, ನಮ್ಮ ಊರಿಗೆ, ಎಲ್ಲ ಕಡೆಗೆ ಮಾದರಿಯಾಗಲಿ. ಈ ಸಂಘದಲ್ಲಿರುವ ಎಲ್ಲರನ್ನು ನಾನು ಅಭಿನಂದಿಸುತ್ತಾ, ಎಲ್ಲರಿಗೂ ಉತ್ತಮ ಭವಿಷ್ಯವನ್ನು ಈ ಸಂಘಕ್ಕೆ ಆಶಿಸುತ್ತಾ, ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ವಂದನೆಗಳು ಶ್ರೀಮತಿ JC ಗೀತಾ ಜೋಡಿ ಸಲ್ದಾನ ಮ್ಯಾಮ್. ಮಕ್ಕಳೇ, ಇನ್ನು 10 ನಿಮಿಷದ ಕಾರ್ಯಕ್ರಮ. 10 ನಿಮಿಷಕ್ಕೆ ವೇದಿಕೆಯನ್ನು ಅತಿಥಿ ಗಣ್ಯರು ನಮಗೆ ಬಿಟ್ಟು ಕೊಡ್ಲಿಕ್ಕಿದ್ದಾರೆ. ಮತ್ತೆ ನಿಮಗೆ ಏನು ಆಟೋಟ ಮಾಡಲಿಕ್ಕೆ ಇದ್ದೇವೆ ನಾವು. ಮತ್ತೆ ಹೀಗಾಗಿ ಶ್ರೀಮತಿ ಕಾವ್ಯ ಮ್ಯಾಮ್. ಮಕ್ಕಳೇ, ಈಗಾಗಲೇ ಹೇಳಿದರು ನಿಮಗೆ ಒಂದು 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತು ನಿಮ್ಮ ಸ್ಪೆಷಲ್ ಕ್ರಾಫ್ಟಿಗೆ ಟೀಚರ್ ಬರ್ತಾ ಇದ್ದಾರೆ. ಮಾತುಗಾರರು ನಮ್ಮ ವೇದಿಕೆಯಲ್ಲಿದ್ದಾರೆ. ಸ್ನೇಹಿತರು, ಈ ಕಾರ್ಯಕ್ರಮದಲ್ಲಿ ಸಡನ್ನಾಗಿ ಒಂದು ಕಾರ್ಯಕ್ರಮವನ್ನು ಜೋಡಿಸ್ಕೊಳ್ತಾ ಇದ್ದೇವೆ. ನಮಗೆ ಬಹಳ ಅದ್ಭುತವಾಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 300 ಗ್ರಾಮದ ಸರ್ವತೋನ್ಮುಖ ಅಭಿವೃದ್ಧಿಗೆ ಶ್ರಮಿಸಿದವರು, ನಮ್ಮ ಜೊತೆ ಇರುವಂಥವರು ನಿಕಟಪೂರ್ವ ನಮ್ಮ PDO ಆದಂಥ ರವೀಂದ್ರ ನಾಯಕ್ ಅವರು ಒಬ್ಬ ನಿವೃತ್ತ ಯೋಧ ಕೂಡ ಹೌದು. ನಾವು ಅವರನ್ನು ಆ ಸಮಯದಲ್ಲಿ ಅವರನ್ನು ಗೌರವ ಸನ್ಮಾನ ಮಾಡಬೇಕಿತ್ತು. ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡಗಳಿಂದ ಆ ಒಂದು ಸನ್ಮಾನದ ಗೌರವವನ್ನು ನೀಡಲಿಕ್ಕಾಗಲಿಲ್ಲ. ಇವತ್ತೊಂದು ನಮ್ಮ ವಾರ್ಷಿಕೋತ್ಸವಕ್ಕೆ ಅವರು ಬಂದಿರುವಂಥದ್ದೇ ನಮ್ಮ ಭಾಗ್ಯ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಊರನ್ನು ಬಿಟ್ಟು ಬೇರೆ ಊರಿಗೆ ಕೂಡ, ಶಿಲಾಂಗ್ ಐ ಥಿಂಕ್ ಸೊ, ಮತ್ತೆ ನಿಮ್ಮಂಥ ಮಕ್ಕಳ ಜೊತೆ ಸೇರಿಕೊಂಡು ನಿವೃತ್ತಿಯನ್ನು ಪ್ರವೃತ್ತಿ ಮಾಡಿಕೊಂಡು ಮತ್ತೆ ಸೇವೆಯನ್ನು ಕೊಡಲಿಕ್ಕೆ ಮುಂದುವರಿಯುವವರು. ಅಂಥ ಒಂದು ಅದ್ಭುತವಾದಂಥ ಪ್ರತಿಭಾನ್ವಿತರು ಮತ್ತು ಸೇವೆಯನ್ನು ನೀಡಿದಂಥ ರವೀಂದ್ರ ನಾಯಕ್ ಅವರನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗೌರವದ ಸನ್ಮಾನ ಪೀಠಕ್ಕೆ ಅವರನ್ನು ಕರೀತಾ ಇದ್ದೇವೆ. ಮಕ್ಕಳೆಲ್ಲರೂ ಕೂಡ ಜೋರಾದ ಕೈ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ನೀವು ಕೂಡ ಭವಿಷ್ಯದಲ್ಲಿ ಇಂಥ ಒಬ್ಬ ಅದ್ಭುತ ನಾಯಕರಾಗಿ ಅಂತ ಹೇಳ್ತಾ ಅವರನ್ನು ಬ್ರಾಹ್ಮರಿ ಮಹಿಳಾ ಮಂಡಳದ ಪ್ರಥಮ ವಾರ್ಷಿಕೋತ್ಸವಕ್ಕೆ ಅಭಿನಂದಿಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ರವೀಂದ್ರ ರಾಜು ಸರ್, ತಮಗೆ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಮತ್ತು ಬಂದಂಥ ಎಲ್ಲ ಮಕ್ಕಳು ಮತ್ತು ಪೋಷಕರು ಮತ್ತು ಬ್ರಾಹ್ಮರಿ ಮಹಿಳಾ ಮಂಡಲದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ಇವತ್ತು ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಧನಲಕ್ಷ್ಮಿ ಮೇಡಮ್ ಇವರು ನನ್ನನ್ನೊಂದು ಆಹ್ವಾನಿಸಿದರು. ನಾನು ನಾಳೆ ಶಿಲಾಂಗಿಗೆ ಹೋಗ್ತಾ ಇದ್ದೇನೆ. ನಾಳೆ ನಂದು ಪ್ರಯಾಣ. ಒಂದೇ ವಿಷಯ ಹೇಳಬೇಕಂದ್ರೆ, ನಮ್ಮ ಧನಲಕ್ಷ್ಮಿ ಮೇಡಮ್ ಇವರು ಈ ಬ್ರಾಹ್ಮರಿ ಈ ಲೋಕಲಲ್ಲಿ ಒಂದು ಮಹಿಳಾ ಮಂಡಲ ಸರ್. ಆದರೆ ದುರ್ಗಾವಾಹಿನಿ ಮಹಿಳಾ ಮಂಡಲಕ್ಕೆ ಅವರು ನಿಜವಾಗಿ ಹೇಳ್ತೇನೆ, ಅದಕ್ಕೆ ಬ್ಯಾಕ್ ಬೋನ್ ಆಗಿ ಅದನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ತುಂಬ ಶ್ರಮಪಟ್ಟಿದ್ದಾರೆ. ಯಾಕಂದರೆ ನಾನು ನೋಡಿದೆ ನನ್ನ ಕಣ್ಣಾರೆ. ಎನಿವೆ, ಇದೇ ರೀತಿ ಬ್ರಾಹ್ಮರಿ ಮಹಿಳಾ ಮಂಡಲವನ್ನು ಇನ್ನೂ ಉತ್ತುಂಗಕ್ಕೆ ಏರಿಸಬೇಕಂತೇಳಿ ನನ್ನ ಕೋರಿಕೆ ಅವರಲ್ಲಿ. ಅದಕ್ಕೆ ಏನಾದರೂ ಸಹಾಯ ಬೇಕಿದ್ರೆ ನಾವು ಅಂತ ಇದ್ದೇ ಇದ್ದೇವೆ. ಮತ್ತು ಮಕ್ಕಳಿಗೆ ಈ ರೀತಿಯ ಒಂದು ಚಿಣ್ಣರ ಚಾವಡಿ ಬೇಸಿಗೆ ಶಿಬಿರವನ್ನು ಪ್ರಥಮವಾಗಿ ಮಾಡ್ತಾ ಇದ್ದಾರೆ, 3 ದಿನದ್ದು. ನಾನು ಮಕ್ಕಳಿಗೆ ಇಷ್ಟು ಹೇಳುವುದೇನೆಂದರೆ, ನೀವು ಮೊದಲಿಗೆ ನಿಮ್ಮ ದೇಶವನ್ನು ಪ್ರೀತಿಸಬೇಕು.
ದೇಶದ ನಂತರ ನಿಮಗೆ ಧರ್ಮದ ನಂತರ ಧರ್ಮದಲ್ಲಿ ಆ್ಯಸ್ ಇಟ್ ಈಸ್ ನಿಮ್ಮ ಹಿರಿಯರನ್ನು ಮತ್ತು ನಿಮ್ಮ ಪೇರೆಂಟ್ಸನ್ನು ಗೌರವಿಸುವುದು, ಇದನ್ನು ಮಾತ್ರ ನೀವು ನಿಮ್ಮ ಜೀವನ ಪರ್ಯಂತ ನೆನಪಿಡಬೇಕಂತೇಳಿ ನಾನು ವಿನಂತಿಸುತ್ತಾ, ನಾನು ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಎಲ್ಲರಿಗೂ ನನಗೆ ಇವತ್ತು ಗೌರವಿಸಿದ್ದಕ್ಕೂ ಧನ್ಯವಾದ ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲ ಬ್ರಾಹ್ಮರಿ ಮಹಿಳಾಂದ ಎಲ್ಲ ಪದಾಧಿಕಾರಿಗಳು ಒಳ್ಳೆಯದಾಗಲಿ, ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳು ಮುಂದುವರಿಸ್ತಾ ಬರಲಿ ಅಂತೇಳಿ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತಿ, ಜೈ ಕರ್ನಾಟಕ. ಮುಂದಿನ ಮಾತಿಗಾಗಿ ಶ್ರೀಯುತ ಶ್ರೀಕಾಂತ್ ಸರ್. ಎಲ್ರಿಗೂ ನಮಸ್ಕಾರ. ಮುಂಡೂರು ಗ್ರಾಮ ಪಂಚಾಯತ್ ಮತ್ತು ಬ್ರಾಹ್ಮರಿ ಮಹಿಳಾ ಮಂಡಳ ಸುಭಾಷ್ ನಗರ ಮುಂಡೂರು ಇವರ ಒಂದು ಆಶ್ರಯದಲ್ಲಿ ನಡೀತಕ್ಕಂಥ ಚಿಣ್ಣರ ಚಾವಡಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಆ ಒಂದು ನಿಟ್ಟಿನಲ್ಲಿ ಮಕ್ಕಳೇ, ಈ 3 ದಿನಗಳ ಈ ಒಂದು ಕಾರ್ಯಕ್ರಮ ಅಥವಾ ಸಭೆ ಇದು ನಿಮ್ಮ ಒಂದು ವ್ಯಕ್ತಿತ್ವ ವಿಕಸನವೇ ಇಲ್ಲಿ ಆಗ್ತಾ ಇದೆ. ನಾನು ಲಾಸ್ಟ್ ಟೈಮ್ ವರದಿಯನ್ನು ನೋಡಿದೆ. ಆ ವರದಿಯಲ್ಲಿ ಒಂದೇ ಒಂದು ವರ್ಷದಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಒಂದು ಮಹಿಳಾ ಮಂಡಳ ಇದ್ದರೆ ಅದು ಕೇವಲ ಬ್ರಾಹ್ಮರಿ ಮಹಿಳಾ ಮಂಡಳ ಎಂಬ ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಅದೇ ರೀತಿಯಾಗಿ ಮುಂದೆ ಬ್ರಾಹ್ಮರಿ ಮಹಿಳಾ ಮಂಡಳ ಇವರು ಏನೋ ಒಂದು ಕಾರ್ಯಕ್ರಮಗಳನ್ನು ಅಥವಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದರೆ ನಮ್ಮ ಗ್ರಾಮ ಪಂಚಾಯತ್ ಜೊತೆಗೆ ಕೂಡ ಸಂಘಟಿತರಾಗಿ ನಾವು ನಿಮ್ಮೊಟ್ಟಿಗೆ ಇರ್ತೀವಿ, ನೀವು ಕೂಡ ನಮ್ಮೊಟ್ಟಿಗೆ ಇದ್ದು ಒಂದು ಅತ್ಯುತ್ತಮವಾಗಿರ್ತಕ್ಕಂತಹ ಸಮಾಜವನ್ನು ನಿರ್ಮಾಣ ಮಾಡೋಣ. ಆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಬ್ರಾಹ್ಮರಿ ಮಹಿಳಾ ಮಂಡಳದ ಎಲ್ಲ ಸದಸ್ಯರು ಕೂಡ ಅತ್ಯಂತ ಶಕ್ತಿಪೂರ್ವಕವಾಗಿ ಶ್ರಮಿಸಿದ್ದಾರೆ ಎಂಬತಕ್ಕಂಥ ಮಾತನ್ನು ಹೇಳುತ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವಂದನೆಗಳು ಸರ್ ತಮ್ಮ ಹಿತನುಡಿಗಾಗಿ. ಮುಂದಿನ ಮಾತಿಗಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಇದರ ಟ್ರಸ್ಟಿಯಾಗಿ ಶ್ರೀಯುತ ಭಾಗ್ಯರಾಜ್ ಮೌನದಲ್ಲಿ ಎಲ್ಲವನ್ನು ನಮಗೆ ಸಮ್ಮತಿಯನ್ನು ನೀಡಿದಂಥ ಶ್ರೀಯುತ ಭಾಗ್ಯರಾಜ್ ಅವರಿಗೆ ವಂದನೆಗಳು. ಮುಂದಿನ ಮಾತಿಗಾಗಿ ನ್ಯಾಯವಾದಿಗಳು ಶ್ರೀಯುತ ಆಸ್ಗರ್ ಸರ್ ತಮಗಾಗಿ ವೇದಿಕೆ. ಎಲ್ಲರಿಗೂ ಶುಭ ಮುಂಜಾನೆ. ಬ್ರಾಹ್ಮರಿ ಮಹಿಳಾ ಮಂಡಲ ಪ್ರಥಮ ವಾರ್ಷಿಕದೋತ್ಸವದ ಅಂಗವಾಗಿ ಬಹಳ ಅರ್ಥಪೂರ್ಣ ಮತ್ತು ತುಂಬ ಕಷ್ಟಕರ ಈಸ್ ರಿಸ್ಕಿ ಪ್ರೋಗ್ರಾಮ್ ಅಂತ ಹೇಳಿದರೆ ತಪ್ಪಾಗಬಾರ್ದು. ಯಾಕೆಂತ ಹೇಳಿದರೆ ದೊಡ್ಡವರನ್ನು ಬೇಕಾದರೆ ಒಂದು ಹೇಳಿ ಅರ್ಥ ಮಾಡ್ಬೋದು. ಇದು ಮಕ್ಕಳನ್ನು ಹೇಳೋದು ಅಂತ ಹೇಳಿದರೆ ತುಂಬ ಕಷ್ಟ. ಅವರಿಗೆ ಮೈಂಡ್ಸೆಟ್ಟಿಗೆ ಅನುಗುಣವಾಗಿ ಅವರಿಗೆ ಅರ್ಥ ಮಾಡುವ ಲ್ಯಾಂಗ್ವೇಜನ್ನು ಉಪಯೋಗಿಸಿ ಅವರ ಮನಸ್ಥಿತಿಗೆ ಅನುಗುಣವಾಗಿ ಕಾರ್ಯಕ್ರಮ ಮಾಡ್ಬೋದು ಅಂತೇಳಿದರೆ ತುಂಬ ಕಷ್ಟ. ಅಂಥ ದೊಡ್ಡ ರಿಸ್ಕನ್ನು ಈ ಮಹಿಳಾ ಮಂಡಳ ಮಾಡಿದೆ. ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಇದಕ್ಕೆ ನೇತೃತ್ವ ವಹಿಸಿರುವವರು ಇದರ ಗೌರವಾಧ್ಯಕ್ಷರಾದಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿರವರು. ಅವರು ಯಾವೇ ಕಾರ್ಯಕ್ರಮ ಮಾಡಲಿ ಅದೊಂದು ವಿನೂತನವಾಗಿರ್ತದೆ, ವಿಭಿನ್ನವಾಗಿರ್ತದೆ. ಯಾರು ಮಾಡದ ಕಾರ್ಯಕ್ರಮಕ್ಕೆ ಮಾತ್ರ ಅವರು ಕೈ ಹಾಕೋದು, ಎಲ್ಲರೂ ಮಾಡುವ ಕಾರ್ಯಕ್ರಮಕ್ಕೆ ಅವರು ಕೈ ಹಾಕೋದಿಲ್ಲ. ಮತ್ತು ಅವರ ಕಾರ್ಯಕ್ರಮ ಅಚ್ಚುಕಟ್ಟಾಗಿರ್ತದೆ, ಅರ್ಥಪೂರ್ಣವಾಗಿರ್ತದೆ. ಅವರು ಅಚಾನಕ್ಕಾಗಿ ರಾಜಕೀಯಕ್ಕೆ ಬಂದು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯ ಹೇಗೆ ಇರಬೇಕು ಅಂತೇಳಿ ಸಮಾಜಕ್ಕೆ ತೋರಿಸಿಕೊಟ್ಟಂಥ ಒಬ್ಬ ನಾಯಕಿ ಅಂತ ಹೇಳಿದರೆ ಗೌರವಾನ್ವಿತ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿರವರು. ಕೊರೋನಾ ಎಂಬ ಮಾರಕ ರೋಗ ಇದ್ದ ಸಂದರ್ಭದಲ್ಲಿ ಎಲ್ಲರೂ ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ, ಶವ ಸಂಸ್ಕಾರ ಮಾಡಬೇಡಿ, ಅದನ್ನು ಮುಟ್ಟಬೇಡಿ, ಇದನ್ನು ಮುಟ್ಟಬೇಡಿ ಅಂತ ಹೇಳುವಂಥ ಆ ಗೊಂದಲದ ನಡುವೆ ಭಯಭೀತರಾದ ಸಮಾಜದಲ್ಲಿ ಅವರ ಸ್ವಂತ ಮಗನನ್ನು ಕೊರೋನಾ ವಾರಿಯರ್ಸ್ ಎಂತೇಳಿದರೆ ಕೊರೋನಾ ರೋಗಿಗಳನ್ನು ಚಿಕಿತ್ಸೆ ಮಾಡುವ ಒಬ್ಬ ಡಾಕ್ಟ್ರಾಗಿ, ಒಬ್ಬ ವೈದ್ಯರಾಗಿ ಇವರ ಸ್ವಂತ ಮಗನನ್ನು ಸಮಾಜಕ್ಕೆ ಅರ್ಪಿಸಿದ್ದಾರೆ. ರಿಸ್ಕಿ, ಏಕೆಂದರೆ ಅವ್ರಿಗಿರೋದು ಒಬ್ಬನೇ ಮಗ. ಅಂಥ ರಿಸ್ಕಿಯನ್ನು ಇವರು ಕೈಗೊಂಡು, ಏಕೆಂದರೆ ಯಾರಿಗೂ ಇದರ ಬಗ್ಗೆ ಏನಾಗ್ತದೆ ಅಂತೇಳಿ ಯಾರಿಗೂ ಯೋಜನೆ ಇಲ್ಲ. ಅಂಥ ಸಂದರ್ಭದಲ್ಲಿ ಇವರು ಒಂದು ಅಂಥ ರಿಸ್ಕ್ ತಗೊಂಡಿದ್ದಾರೆ. ಅನೇಕರನ್ನು ಸಂಪರ್ಕಿಸಿ
ಕಿಟ್ಗಳನ್ನು ಕೊಟ್ಟು ಮನೆ ಮನೆಗೆ ಭೇಟಿ ಇದರ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಗೌರವಾನ್ವಿತ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿಯವರು ಮಾಡಿದ್ದಾರೆ. ಇದು ಸಮಾಜದ ಮುಂದೆ ಇವರು ಮಾಡುವಂಥ ಸೇವೆ. ಸಮಾಜದ ಹಿಂದೆ ಮಾಡುವಂಥ ಅವರ ಸೇವೆ ಯಾವುದು ಅಂತ ಹೇಳಿದರೆ, ಅನೇಕರಿಗೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಯರಿದ್ದಾರೆ, ಅವ್ರಿಗೂ ತಿಳಿಯದೆ ಗರ್ಭಿಣಿಯಾದಂಥ ಮಹಿಳೆಯರಿಗೆ ಇದ್ದಾರೆ. ಮನೆಗೆ ಹೇಳಿದರೆ ಅವರ ತೊಂದರೆ, ಯಾರಿಗಾದರೂ ತಿಳಿಸಿದರೆ ಏನಾದರೂ ತಪ್ಪು ತಿಳ್ಕೊಳ್ತಾರಂತೇಳಿ ಭಾವನೆ, ಆತ್ಮಹತ್ಯೆ ಕಡೆಗೆ ವಾಲುವಾಗ ಅಂಥ ಎಷ್ಟೋ ಹೆಣ್ಣು ಮಕ್ಕಳನ್ನು ಬಚಾವ್ ಮಾಡಿ ಅವರಿಗೆ ಒಂದು ದಾರಿ ತೋರಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಿ, ಈ ಜಾತಿ ಪದ್ಧತಿ ಹಿಂದೂ ಮುಸ್ಲಿಮು, ಆ ಜಾತಿಯವನು ಈ ಜಾತಿಯವನು ಕ್ರಿಶ್ಚಿಯನ್ ಅಂತೇಳಿ ಹಿಂದೂ ಸಮಾಜದಲ್ಲಿ ಅನೇಕ ಜಾತಿಗಳಿದೆ, ಅನೇಕ ಪಂಗಡಗಳಿದೆ. ಅವರನ್ನೆಲ್ಲರನ್ನು ಸಮ ಮಾಡಿ ಅವರಿಗೆ ಅರ್ಥ ಮಾಡಿ ಅವರಿಗೆ ಒಂದು ಜೀವನ ರೂಪಿಸುವಲ್ಲಿ ಇವರ ಸೇವೆ ತುಂಬ ಇದೆ. ಅದು ಯಾಕೆಂತ ಹೇಳಿದರೆ ನಾನು ಒಂದು ಇವರ ಸೇವೆಯಲ್ಲಿ ಭಾಗಿಯಾದವನು. ಏಕೆಂದರೆ ನಾನು ಭಾಗಿಯಾದದಲ್ಲ, ಇವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟೆ, ಒಂದು ಮದುವೆಯನ್ನೇ ಮಾಡಿಕೊಟ್ಟಿದ್ದಾರೆ ಇವರು. ಮತ್ತು ಹೆಣ್ಮಕ್ಕಳ ಪಲ್ಸನ್ನು ಅವ್ರಿಗೆ ಗೊತ್ತುಂಟು. ಎಲ್ಲರೂ ಒಂದು ಬೇರೆ ಪಕ್ಷ ಅಧಿಕಾರದಲ್ಲಿರುವಾಗ ಈ ಪಕ್ಷದವರಿಗೆ ಏನೇ ಜವಾಬ್ದಾರಿ ಕೊಡುವುದಿಲ್ಲ, ಅಂತೇನಾದರೂ ಜವಾಬ್ದಾರಿ ಕೊಟ್ಟರೆ ಇವರಿಗೆ ಮಾತ್ರ. ಏಕೆಂದರೆ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು ಪ್ರಜ್ಞಾ ಸೆಂಟರ್ ಅಂತೇಳಿ ಇದೆ. ಏಕೆಂದರೆ ಹೆಣ್ಮಕ್ಳಿಗೆ ದೌರ್ಜನ್ಯ ಆದಾಗ ಒಂದು ಸಮಿತಿ, ಆ ಸಮಿತಿಯಲ್ಲಿ 4 ಮಂದಿಯಲ್ಲಿ ಒಬ್ಬರು ಇವರು ಮಾತ್ರ. ಇವರು ಬೇರೆ ಪಕ್ಷದವರಾದರೂ ಸಮೇತ ಇವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾಕೆಂತೇಳಿ ಇವರಿಂದ ಕೆಲಸ ಆಗ್ತದೆ ಅಂತೇಳಿ. ಏಕೆಂತೇಳಿದ ಇಲ್ಲಿಯ ಸ್ಪೀಕರ್ ಸಮೇತ ಹೇಳಿದರು, ಅಕ್ಕ ಇರು ಅಂಚಿ ಬೋಯಾರತ್ತ ಎನ್ನೊಟ್ಟಿಗೆ ಬತ್ತದ ವಾರತ್ತ ಇರು ಒಂಜಿ ಪಾತೆರ ಬಂತು ವಾರತ್ತ ಅಂತೇಳಿ ಕೂತು ಅವರು ಸಮೇತ ಹೇಳಿದ್ದಾರೆ. ಎಂಕ್ಲು ದೊಡ್ಡ ಮಲ್ಲ ಮಿಸ್ಮಂತ ಅಂತ. ಯಾಕೆಂದರೆ ಇವರು ಸೇವೆ ಆ ರೀತಿ. ಈಗ ಇಲ್ಲಿ ತುಂಬ ಮಕ್ಕಳಿದ್ದಾರೆ. ನನ್ನ ಸಬ್ಜೆಕ್ಟಿಗೆ ಬರುವ, ಯಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾರೆ, ಯಾರಿಗೆಲ್ಲ ಮೊಬೈಲ್ ಗೊತ್ತುಂಟು? ಮೊಬೈಲ್ ಮಾತೆ ಏರು ಮಾತೆ ಯೂಸ್ ಮಾಡ್ತೊಂದುಲ್ಲಾರು ಒಪ್ಪನೆಯಾ ಒಪ್ಪನೆಯಾ ನಿಕ್ಲಿಗೆ ಏರಿಗೆ ಮೊಬೈಲ್ ಗೊತ್ತಿದ್ದ ಪಾತಾರ ಮೊಬೈಲ್ ಏರು ಮಾತು ಯೂಸ್ ಮಾಡ್ಕೊ. ವಾವ್ ಸೂಪರ್. ಒಂಜಿ ರಡ್ಡು ಐನು ವಾ. ಇವರಿಗೆಲ್ಲರಿಗೆ ಜೋರಾದ ಚಪ್ಪಾಳೆ ಕೊಡಿ. ಇನ್ನು ಮುಂದೆ ಆ ಮೊಬೈಲನ್ನು ನೀವು ಯೂಸ್ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ, ಈ ಮೊಬೈಲ್ ಒಂದು ಅತ್ಯಂತ ಮಾರಕವಾದಂಥ ಒಂದು ವಸ್ತು. ನನ್ನ ಸೀನಿಯರ್ ಆಸಿಫ್ ಬೈಕಾಡಿ ಅಂತೇಳಿ ಒಂದು ವಕೀಲರಿದ್ದಾರೆ. ಅವರು ವಾಟ್ಸಪ್ಪೇ ಯೂಸ್ ಮಾಡಲ್ಲ, ಮೊಬೈಲ್ ಇದೆ, ವಾಟ್ಸಪ್ ಆನ್ಲೈನ್ ಯಾವುದನ್ನು ಬಿಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಟೈಮ್ ವೇಸ್ಟ್ ಆಗ್ತದೆ ಅಂತೇಳಿ ಅವರು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ. ಯಾಕೆಂತ ಹೇಳಿದರೆ ನೀವು ಮೊಬೈಲ್ ಯೂಸ್ ಆಗ್ತಾರೆ, ಆಟೋಮೆಟಿಕ್ಕಾಗಿ ಯಾವುದಾದ್ರೊಂದು ಲಿಂಕ್ ಬರ್ತದೆ, ಲಿಂಕ್ ಓಪನ್ ಆಗ್ತದೆ. ಆ ಲಿಂಕಲ್ಲಿ ಯಾವುದಾದ್ರೂ ಒಂದು ಅಶಬ್ದವಾದಂಥ ಮೆಸೇಜಿಗೆ ಬರ್ತದೆ. ಇಂಥದ್ದು ಬಂದಲ್ಲಿ ನಿಮ್ಮ ತಂದೆ ತಾಯಿಗಳು ಜೈಲಿಗೆ ಹೋಗುವಂಥ ಸಂದರ್ಭ ಬರ್ಬೋದು, ನೀವು ಜೈಲಿಗೆ ಹೋಗುವಂಥ ಸಂದರ್ಭ ಬರ್ಬೋದು, ನಿಮ್ಮ ಜೀವನ ಹಾಳಾಗುವಂಥ ಸಂದರ್ಭ ಬರ್ಬೋದು. ನೀವು ದಯವಿಟ್ಟು ಮೊಬೈಲಿಂದ ದೂರ ಇರಿ. ಟಿ ವಿ ನೋಡಿ, ಪತ್ರಿಕೆ ಓದಿ, ಅನೇಕ ಪುಸ್ತಕಗಳಿದೆ. ಈಗ ಪಂಚಾಯತ್ಗಳಲ್ಲಿ ಸಮೇತ ಲೈಬ್ರರಿಗಳಿದೆ, ಅದನ್ನು ಉಪಯೋಗಿಸಿ. ದಯವಿಟ್ಟು ಮೊಬೈಲ್ ಯೂಸ್ ಮಾಡಬೇಡಿ. ಯಾರಿಗೆಲ್ಲ ಡ್ರೈವಿಂಗ್ ಬರ್ತದೆ, ಸ್ಕೂಟ್ರ್ ಓಡಿಸ್ಲಿಕ್ಕೆ ಯಾರು ಬರ್ತದೆ? ಸ್ಕೂಟ್ರ್ ಓಡಿಸ್ಲಿಕ್ಕೆ ಯಾರು ಬರ್ತದೆ? ಆ್ಯಕ್ಟಿವಾ. ಇಬ್ಬರು ಮೂವರಿಗೆ ಮಂದಿಗಿದೆ. ಇನ್ನು ಮುಂದೆ ನೀವು ಸ್ಕೂಟ್ರ್ ಓಡಿಸಿದರೆ ಅದರಲ್ಲಿ ಏನಾದರೂ ಅಪಘಾತವಾಗಿ ಏನಾದರೂ ಒಂದು ಆದರೆ, ನಿನ್ನೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು, ಒಂದು ಮರಣ ಆಗಿತ್ತು ಸ್ಕೂಟ್ರ್ ಆಕ್ಸಿಡೆಂಟ್ ಆಗಿ. ಅವನ ತಂದೆ 1,41,00,000 ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ನ್ಯಾಯಾಲಯ ತೀರ್ಪು ನೀಡಿದೆ. 1,41,00,000. ಬಾಲ್ಯ ಒಂದು ಲೈಸೆನ್ಸ್ ಇಲ್ಲದಂಥ ಒಬ್ಬ ವ್ಯಕ್ತಿ ಡ್ರೈವಿಂಗ್ ಮಾಡಿದ್ದ, ಅವನ ತಂದೆಗೆ ಕೋರ್ಟು ಏಕೆ ವಾಹನ ಕೊಟ್ಟದ್ದಕ್ಕೆ 1,41,00,000 ರೂಪಾಯಿ ಪರಿಹಾರ ಕೊಡಬೇಕು ಅಂತೇಳಿ ಕೋರ್ಟ್ ತೀರ್ಮಾನ ಆಗಿದೆ. ಆದ ಕಾರಣ ಲೈಸೆನ್ಸ್ ಇಲ್ಲದೆ ನೀವು ವಾಹನ ಓಡಿಸಿದರೆ, ವಾಹನ ಲೈಸೆನ್ಸ್ ಇಲ್ಲದ ವ್ಯಕ್ತಿಗೆ ಎತ್ತವರು ವಾಹನ ಕೊಟ್ಟರೆ ಇದರ ದುಷ್ಪರಿಣಾಮ
ಯಾರು ವೆಹಿಕಲ್ ಓಡಿಸಿದ್ದಾರೋ ಅವನೂ ಅನುಭವಿಸಬೇಕು, ವೆಹಿಕಲ್ ಕೊಟ್ಟಂಥ ಪೇರೆಂಟ್ಸ್ ಅದರ ಮಾಲಕನೂ ಅನುಭವಿಸಬೇಕು. ಆದ ಕಾರಣ ದಯವಿಟ್ಟು ನೀವು 18 ವರ್ಷ ದಾಟಿದ ಮೇಲೆ ಲೈಸೆನ್ಸ್ ಆದಮೇಲೆ ಆ ಲೈಸೆನ್ಸ್ ಇನ್ಶೂರೆನ್ಸ್ ಎಲ್ಲ ಇದ್ದ ಮೇಲೆ ದಯವಿಟ್ಟು ವೆಹಿಕಲ್ ಓಡಿಸಿ. ಇಲ್ಲದಿದ್ದರೆ ನೀವು ಜೈಲು ಶಿಕ್ಷೆ ಅನುಭವಿಸಬೇಕಾಗ್ತದೆ, ನಿಮ್ಮ ಸುಖ ಸಂಸಾರ ಹಾಳಾಗ್ತದೆ. ದಯವಿಟ್ಟು ಇಂಥ ಕೆಲಸಕ್ಕೆ ಹೋಗಬೇಡಿ. ಮತ್ತು ದಯವಿಟ್ಟು ಬೇಡದ ಯಾರನ್ನು ಅವಾಚ್ಯ ಶಬ್ದದಿಂದ ಬೈಬೇಡಿ. ಎಲ್ಲರನ್ನು ಅಣ್ಣ ಅಕ್ಕ ಅಂತೇಳಿ ಪ್ರೀತಿಯಿಂದ ಕರೀರಿ. ಎಲ್ಲರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲರೊಂದಿಗೆ ಸ್ನೇಹಪೂರ್ವಕವಾಗಿ ಎಲ್ಲರೂ ಅನ್ಯೋನ್ಯತವಾಗಿರಿ. ಇಲ್ಲಿ ನಡೆಯುವಂಥ ಈ ಕ್ಯಾಂಪನ್ನು ಸದುಪಯೋಗವನ್ನು ಎಲ್ಲರೂ ಪಡೀರಿ. ಈ ಮಹಿಳಾ ಮಂಡಲಕ್ಕೆ ನಾನು ತುಂಬ ಹೃದಯದ ಅಭಿನಂದನೆ. ನನ್ನ ಸಹಕಾರ ನಿಮಗೆ ಸದಾ ಇರ್ತದೆ. ಇದರ ಅಧ್ಯಕ್ಷರಿಗೂ ಹಾಗೂ ಸರ್ವ ಸದಸ್ಯರಿಗೂ ತುಂಬ ಹೃದಯದ ಅಭಿನಂದನೆಗಳು. ಪ್ರತಿ ವರ್ಷ 3 ದಿನದ ಕ್ಯಾಂಪನ್ನು ನೀವು ಮಾಡ್ತಾ ಇರಿ. ನಿಮ್ಮ ಜೊತೆ ನಾವಿದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಅವಕಾಶಕ್ಕಾಗಿ ಧನ್ಯವಾದಗಳು. ಮಕ್ಕಳಿಗೆ ಏನಾಯ್ತು ಈಗ ಸರ್ ಮಾತಾಡಿದಾಗ? ಬೈತಾ ಇದ್ದೀರಾ ಮನಸ್ಸಿನಲ್ಲಿ ಸರ್ಗೆ? ಇಂಚಿನ ಮರ ಮೊಬೈಲ್ ಒಂದು ತೂವನಿತ ಎಲ್ಲ ತೂವನಿಲ್ಲ ಕಮಂತ ಬಾಡಿಯರು. ಹೌದಲ್ಲ ಹೌದಲ್ಲ? ಗಾಡಿ ಬೇಕಾ? ಒಮ್ಮೆ ಜೋರಾಗಿ ಕ್ಲಾಪ್ ಕೊಡಿ ನೋಡ. ಮುಂದಿನ ಕಾರ್ಯಕ್ರಮ ದಾಖಲಾತಿಗಳ ಹಸ್ತಾಂತರ. ಹಿಂದಿನ ಕಮಿಟಿ ಈಗ ಪ್ರಸ್ತುತ ಕಮಿಟಿಗೆ ತಮ್ಮ ದಾಖಲಾತಿಗಳನ್ನು ಹಸ್ತಾಂತರಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಕೊಟ್ಟಿದ್ದೇವೆ. ಧನ್ಯವಾದ. ಕಾರ್ಯಕ್ರಮವನ್ನು ಚಂದ್ರಕಲಾ ಬ್ರಾಹ್ಮರಿ ಮಹಿಳಾ ಮಂಡಲದ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಬ್ರಾಹ್ಮರಿ ಮಹಿಳಾ ಮಂಡಲದ ಸದಸ್ಯರು ಆಗಿರುವ ಶ್ರೀಮತಿ ಚಂದ್ರಕಲಾ ಇವರು ನೆರವೇರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಚಿನ್ನರ ಚಾವಡಿ ಇದರ ಪ್ರಥಮ ವಾರ್ಷಿಕೋತ್ಸವ ಹಾಗೂ ಚಿನ್ನರ ಚಾವಡಿ ಇದರ ಉದ್ಘಾಟಕರಾದ ಉಷಾ ಎಂ ನಿವೃತ್ತಿ ಶಿಕ್ಷಕರು BM ಪ್ರೌಢಶಾಲೆ ಹಾಗೂ ಸಭಾಧ್ಯಕ್ಷರಾದ ಮೊಹಮ್ಮದ್ ಅಸ್ಗರ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಮಾಜಿ ಅಭಿವೃದ್ಧಿ ಅಧಿಕಾರಿಯಾದ ರಾಜೀವ್ ನಾಯ್ಕ್ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಅಭಿವೃದ್ಧಿ ಅಧಿಕಾರಿಯಾದ ಶ್ರೀಕಾಂತ್ ಎಂ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೂ ಗೀತಾ ಸಲ್ದಾನ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಭಾಗ್ಯರಾಜ್ ಇವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಗೀತಾ, ಸುನೀತಾ, ಮೀನಾಕ್ಷಿ, ಶಾರದಾ ನಾಯರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಮಾಧ್ಯಮ ವರ್ಗದವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು.